ಸುದ್ದಿ ಅರ್ಪಿಸುವ ವಾರಕ ಕೃಷಿ ಲೋಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾಮ್ರಾಟ್ ಪಿವಿಸಿ ಪೈಪ್ಗಳು, ಅನ್ನಡ್ಕ, ಕುಂತೂರು, ಗ್ರಾಮಜನ್ಯ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್, ಭಾರತ್ ಆಗ್ರೋ ಸರ್ವಿಸಸ್ ಅಂಡ್ ಸಪ್ಲೈಸ್ ಸುಳ್ಯ, ಇಕೋ ಫ್ರೆಶ್ ಎಂಟರ್ಪ್ರೈಸಸ್ ಬೆಳ್ತಂಗಡಿ, ತೆಂಗು ರೈತ ಉತ್ಪಾದಕರ ಕಂಪನಿ ನಿಯಮಿತ, ಎಲ್ತಿಮಾರ್ ಟ್ರೇಡರ್ಸ್ ಮತ್ತು ಇಂಡಸ್ಟ್ರೀಸ್ ಕಲ್ಲಾರೆ ಪುತ್ತೂರು, ಸಾಲ್ಮರ ಆಯುರ್ವೇದ ಪಂಚಳ ಪುತ್ತೂರು, ನಿಸರ್ಗ ಗಾರ್ಡನ್ ನರ್ಸರಿ ಈಶ್ವರ ಮಂಗಲ ಮತ್ತು ಪುತ್ತೂರು. ನಮಸ್ಕಾರ. ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ ಕೆಮ್ಮಾರ ಉಪ್ಪಿನಂಗಡಿ ಪುತ್ತೂರು. ಬಡಾವಣೆಯ ಮುಖ್ಯದ್ವಾರದಲ್ಲಿ ಭದ್ರತಾ ಸಿಬ್ಬಂದಿಯೊಂದಿಗೆ ಎಂಟ್ರೆನ್ಸ್ ಗೇಟ್, ದ್ವಾರಕ ವಾಣಿಜ್ಯ ಕಟ್ಟಡ, ಪಾರ್ಕಿಂಗ್ ವ್ಯವಸ್ಥೆ, ಅಚ್ಚುಕಟ್ಟಾದ ಮನೆಗಳು, ಬೀದಿ ದೀಪಗಳು, ವಾಕಿಂಗ್ ಟ್ರ್ಯಾಕ್ಗಳು, ಆಟದ ಮೈದಾನಗಳು, ಉದ್ಯಾನವನ, ಧ್ಯಾನ ಮಂದಿರ, ರಸ್ತೆಗಳು, ಗೋಶಾಲೆ, ದ್ವಾರಕಾ ರೆಸಿಡೆನ್ಸಿ ಹೀಗೆ ಒಂದೇ ಸೂರಿನಡಿಯಲ್ಲಿ ಸಂಪೂರ್ಣ ಸೌಲಭ್ಯದೊಂದಿಗೆ ಬಡಾವಣೆ ನಿರ್ಮಾಣಗೊಳ್ಳುತ್ತಿದೆ. ಹೆಚ್ಚಿನ ವಿವರಕ್ಕಾಗಿ ಸಂಪರ್ಕಿಸಿ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಪುತ್ತೂರು. ಧನ್ಯವಾದಗಳು. ನಾನು ಕಾಲೇಜಲ್ಲಿರುವಾಗ ಕೂಡ ನನಗೆ ಕೃಷಿ ಬಗ್ಗೆ ಭಾಳ ಇಂಟ್ರೆಸ್ಟ್. ಏನಾದರೂ ಹೊಸತನ್ನು ಏನಾದರೂ ಮಾಡುವ ಅಂತ ಆಲೋಚನೆ ನಂದು. ಪಿಲ್ಲರಲ್ಲಿ ಉಂಟಲ್ಲ, ಸ್ಪೆಷಲ್ ಏನು ಅಂತ ಹೇಳಿದ್ರೆ ಈ ಬಳ್ಳಿ ಒಂದು ಸಲ ಅಂಟಿಕೊಂಡ್ರೆ ಭಾರಿ ಸ್ಟ್ರಾಂಗ್, ಬಿಡುವುದಿಲ್ಲ. ಒಂದು ಸ್ಪೆಷಲ್ ಆಗಿರಲಿ ಅಂತ ಹೇಳಿ ಈಗ ಒಂದು ನಮ್ಮ ಫ್ಯಾಕ್ಟ್ರಿಯಲ್ಲಿ ನಾವೀಗ ಶುರುವಾಗಿ ಮಾಡಿದ್ದು ಇದನ್ನು. ಟೋಟಲ್ ಎಲ್ಲ ಖರ್ಚಾಗಿ 1400 ರೂಪಾಯಿ ಬೀಳ್ಬೋದು ಒಂದು ಕಂಬಕ್ಕೆ. ಒಂದು ಕಂಬದಲ್ಲಿ 100 ಬಂದರೆ 1 ಎಕರೆಗೆ 72 ಕ್ವಿಂಟಲ್ ಆಯಿತು. ಈಗಿನ ರೇಟಲ್ಲಿ ಸಾಧಾರಣ 45 ಲಕ್ಷ ಆಯಿತು. ಅಷ್ಟು ಇನ್ಕಮ್ ಬೇರೆ ಯಾವ ಕ್ರಾಪ್ ಇಲ್ಲ ಅಂತ. ವೀಕ್ಷಕರೇ ನಮಸ್ತೆ. ಸುದ್ದಿ ಚಾನೆಲ್ ಪ್ರಸ್ತುತಪಡಿಸುವ ದ್ವಾರಕಾ ಪ್ರಾಯೋಜಿತ ಕೃಷಿ ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯರೇ, ನಮ್ಮ ಈ ಸುಳ್ಯ ಪುತ್ತೂರು ಬೆಳ್ತಂಗಡಿ ಭಾಗ ಕೃಷಿಯಿಂದ ಕೂಡಿರುವಂಥದ್ದು, ಕೃಷಿ ಸಮೃದ್ಧವಾಗಿರುವಂಥ ತಾಲೂಕುಗಳು ಕೂಡ. ಇಲ್ಲಿ ಯಥೇಚ್ಛವಾಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯಲಾಗ್ತದೆ. ಇಂತಹ ಕೃಷಿ ಲೋಕವನ್ನು ಪರಿಚಯಿಸುವಂಥ ಒಂದು ವಿಶೇಷ ಕಾರ್ಯಕ್ರಮ ಇದು. ವಿಶೇಷವಾಗಿ ಆರ್ಥಿಕ ದೃಷ್ಟಿಕೋನವನ್ನೇ ಮುಖ್ಯವಾಗಿಟ್ಟು ಕೃಷಿ ಪದ್ಧತಿಯನ್ನು ಯಾವ ರೀತಿ ನಡೆಸಬಹುದು, ಆ ಮೂಲಕ ಸುಂದರ ಬದುಕನ್ನು ಯಾವ ರೀತಿ ಕಟ್ಟಿಕೊಳ್ಳಬಹುದು ಎನ್ನುವುದು ಈ ಒಂದು ಕೃಷಿ ಲೋಕದ ಕಾರ್ಯಕ್ರಮದ ಉದ್ದೇಶ. ಇವತ್ತಿನ ಮಾಲಿಕೆಯಲ್ಲಿ ನಾವು ಐವರ್ನಾಡು ಗ್ರಾಮದ ರಾಮಚಂದ್ರ ಪಲ್ಲತ್ತಡ್ಕ ಅವರ ಕೃಷಿ ಆವಿಷ್ಕಾರಗಳನ್ನು ನೋಡೋಣ. ಆ ಮೂಲಕ ಅವರು ಏನೆಲ್ಲ ಬೆಳೆಗಳನ್ನು ಬೆಳೀತಾರೆ, ವಿಶೇಷವಾಗಿ ಕರಿಮೆಣಸು ಅಥವಾ ಕಾಳು ಮೆಣಸು ಬೆಳೆಯನ್ನು ಅವರು ಯಾವ ರೀತಿ ಹೊಸ ಅನ್ವೇಷಣೆ ಮೂಲಕ ಬೆಳೆದಿದ್ದಾರೆ ನೋಡೋಣ ಬನ್ನಿ. ವೀಕ್ಷಕರೇ, ನಾವು ರಾಮಚಂದ್ರ ಪಲ್ಲತ್ತಡ್ಕ ಅವರ ಮನೆಗೆ ಬಂದಿದ್ದೇವೆ. ಅವರನ್ನು ಪರಿಚಯ ಮಾಡಿಕೊಂಡು ಆ ಬಳಿಕ ಅವರ ಕೃಷಿ ತೋಟವನ್ನು ವೀಕ್ಷಿಸೋಣ ಬನ್ನಿ. ವೀಕ್ಷಕರೇ, ಈಗಾಗಲೇ ಹೇಳಿದ ಹಾಗೆ ರಾಮಚಂದ್ರ ಗೌಡ ಪಲ್ಲತ್ತಡ್ಕ ಅವರ ಆ ತೋಟಕ್ಕೆ ಬಂದಿದ್ದೇವೆ. ಸರ್ ನಮಸ್ತೆ. ನಮಸ್ತೆ ಸರ್. ಅನೇಕ ತರನಾದ ಕೃಷಿಯನ್ನು ಮಾಡ್ತಾ ಇದ್ರಿ, ಜೊತೆಗೆ ವೃತ್ತಿ ಬದುಕನ್ನು ಕೂಡ ಮಾಡಿ ನಿವೃತ್ತರಾಗಿದ್ದೀರಿ. ಹೌದು. ಒಂದಷ್ಟು ನಮ್ಮ ವೀಕ್ಷಕರಿಗೆ ನಿಮ್ಮೊಂದು ಪರಿಚಯ ಮಾಡಿಕೊಡಿ. ಖಂಡಿತವಾಗಿ. ನಾನು ರಾಮಚಂದ್ರ, ಐವರ್ನಾಡು, ನಮ್ಮ ಮನೆ ಪಲ್ಲತ್ತಡ್ಕ. ನಾನು ಸಾಮಾನ್ಯವಾಗಿ ರಾಮಚಂದ್ರ ಪಲ್ಲತ್ತಡ್ಕ ಅಂತಲೇ ಹೇಳ್ತಾರೆ. ನಾನು ಕಾಲೇಜಲ್ಲಿರುವಾಗ ಕೂಡ ನನಗೆ ಕೃಷಿ ಬಗ್ಗೆ ಭಾಳ ಇಂಟ್ರೆಸ್ಟ್. ಏನಾದರೂ ಹೊಸತನ್ನು ಏನಾದರೂ ಮಾಡುವ ಅಂತ ಆಲೋಚನೆ ನಂದು. ಹಾಗಾಗಿ ಈ ಒಳ್ಳೆ ಮೆಣಸು ಅಥವಾ ಕಾಳು ಮೆಣಸು ಅಂತ ಹೇಳಿ, ಜೊತೆಗೆ ವೃತ್ತಿ ಬದುಕನ್ನು ಹೇಳಿ, ಅನಂತರ ಕೃಷಿ ಬಗ್ಗೆ. ವೃತ್ತಿಯಲ್ಲಿ ನಾನು 85ರಿಂದ 2019 ತನಕ ನಾನು KVG ಪಾಲಿಟೆಕ್ನಲ್ಲಿ ಕಚೇರಿ ಅಧೀಕ್ಷಕನಾಗಿ ಸೇವೆ ಸಲ್ಲಿಸಿ ನಿವೃತ್ತನಾಗಿರ್ತೇನೆ. ಇವಾಗ ನನ್ನ ಮಗ ಸಿವಿಲ್ ಇಂಜಿನಿಯರ್ M.Tech ಮಾಡಿ ಅವನು ಸ್ವತಃ ಓನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾನೆ. ಜೊತೆಗೆ ಸೊಸೆನೂ ಸಿವಿಲ್ ಇಂಜಿನಿಯರಿಂಗ್ ಮಾಡಿ, ಅವಳು ಸ್ಟ್ರಕ್ಚರಲ್ ಇಂಜಿನಿಯರ್ ಮಾಡಿ, ಡಿಸೈನಿಂಗ್ ಡ್ರಾಯಿಂಗ್ ಎಲ್ಲ ಅವಳು ಮಾಡ್ತಾಳೆ. ಇಬ್ಬರು ಸಪೋರ್ಟಲ್ಲಿ ಸಿವಿಲ್ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಈಗ ಒಂದು ಸಣ್ಣ ಯೋಜನೆ ಮಾಡಿದ್ವಿ. ಆವಾಗಲೇ ಅವನು ಹೊಸ ಯೋಜನೆಯಲ್ಲಿ ಅವನು ಕೂಡ ಇಂಟ್ರೆಸ್ಟೆಡ್. ಆದ್ದರಿಂದ ಅವನು ಸುರಿಗೆ ಲೈಟ್ ವೆಯ್ಟ್ ಬ್ಲಾಕ್, ಹಗುರ ಇಟ್ಟಿಗೆ ಅಂತ ನೀವು ಕೇಳಿರ್ಬೋದು, ಅದನ್ನು ಪ್ರಾರಂಭ ಮಾಡಿದ್ವಿ. ಆದರೆ ಇಲ್ಲಿ ಸಿಕ್ಕುವಂಥ ಈ ಫ್ಲೈ ಆ್ಯಶ್ ಅದಕ್ಕೆ ಮೂಲ ವಸ್ತು, ಅದು ಸರಿಯಾಗಿ ಇಲ್ಲದ ಕಾರಣ ಅದು ನಮಗೆ ಕಂಟಿನ್ಯೂ ಮಾಡಲಿಕ್ಕೆ ಕಷ್ಟ ಆಯಿತು. ಕೃಷಿ, ಗೃಹ, ಕೈಗಾರಿಕೆ ಮತ್ತು ನೀರಾವರಿ ಬಳಕೆಗೆ ದೃಢ ಮತ್ತು ಬಲಿಷ್ಠ ಪಿವಿಸಿ ಪೈಪ್ಗಳು. ಪಿವಿಸಿ ಪೈಪ್ಗಳ ಸರಣಿಯಲ್ಲಿ ಅಂದು ಇಂದು ವಿಜಯ ಸಾಮ್ರಾಟ್. ಸಾಮ್ರಾಟ್ ಪಿವಿಸಿ ಪೈಪ್ಗಳು, ಆನಿಡ್ಕ, ಕುಂತೂರು, ಪೆರಾಬೆ ಪೋಸ್ಟ್, ಕಡಪ ತಾಲೂಕು. ಮೊಬೈಲ್ ನಂಬರ್ 7022162182, 9845906467. ಪುತ್ತೂರಿನ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆ 2020ರಲ್ಲಿ ಪ್ರಾರಂಭವಾದ ಗುಣಮಟ್ಟದ ಬೆಳೆ ಪ್ರಕ್ರಿಯೆ, ಮೌಲ್ಯವರ್ಧಿತ ಉತ್ಪನ್ನಗಳ ನಿರ್ಮಾಣ ಮತ್ತು ಸಮರ್ಪಕ ಮಾರುಕಟ್ಟೆ ಸಂಪರ್ಕದ ಮೂಲಕ ರೈತರಿಗೆ ಹೂಡಿಕೆ ಮತ್ತು ಆದಾಯ ಹೆಚ್ಚಿಸಲು ಸ್ಥಳೀಯವಾಗಿ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಲ್ಯಾಬ್ ಹಾಗೂ ಶೀತಲೀಕರಣ ಕೊಠಡಿಗಳನ್ನು ನಮ್ಮ ಪುತ್ತೂರಿನಲ್ಲಿ ನಿರ್ಮಿಸಿದ್ದು
ರಫ್ತಿಗೆ ಯೋಗ್ಯ ಉತ್ಪನ್ನಗಳನ್ನು ಪರಿಚಯಿಸುತ್ತಿದೆ. ಬಿದಿರು ಕೃಷಿ ಗ್ರಾಮಜನ್ಯದ ಯೋಜನೆಯ ಭಾಗವಾಗಿದೆ. ಗ್ರಾಮಜನ್ಯದ ಅಭಿವೃದ್ಧಿಯ ಬೆಳಕನ್ನು ಪಸರಿಸುವ. ಸರ್, ನಿಮ್ಮ ಒಟ್ಟು ತೋಟದಲ್ಲಿ ಏನೆಲ್ಲ ಕೃಷಿ ಇದೆ? ಎಲ್ಲ ಟೋಟಲ್ ಮುಖ್ಯವಾಗಿ ನಮ್ಮದು ಬೆಳೆ ಅಡಿಕೆ. ಅಡಿಕೆಯಲ್ಲಿ ಜೊತೆಯಲ್ಲಿ ನಾವು ಏನಾದರೂ ಮಿಕ್ಸಡ್ ಹಾಕುವ ಅಥವಾ ಮಿಶ್ರ ಬೆಳೆ ಹಾಕುವ ಅಂತ ಹೇಳ್ಬಿಟ್ಟು ಕೊಕ್ಕೋ ಹಾಕಿದ್ದೀವಿ. ತುಂಬಾ ಸವಾಲುಗಳು, ಬೆಲೆಯ ಸವಾಲು, ಬೆಳೆಯ ಸವಾಲು, ಮಳೆಯ ಸವಾಲು ಎಲ್ಲವೂ ಕೂಡ ಇರುವಂತದ್ದು. ಹಳದಿ ರೋಗದ ಸವಾಲು. ಹೌದು. ಹಾಗಾಗಿ ಒಂದಷ್ಟು ಮುಂದಾಲೋಚನೆ ಮಾಡಿ ಹೊಸ ಏನಾದ್ರು ಪ್ರಯೋಗ ಮಾಡುವ ಅಂತ ಹೇಳಿಬಿಟ್ಟು ನಾವು ತೋಟದಲ್ಲಿ ಕೂಡ ಒಳ್ಳೆ ಮೆಣಸು ಹಾಕಿದ್ವಿ. ಆದರೆ ನನಗೆ ಅಷ್ಟೊಂದು ಅದರಿಂದ ಡೆವಲಪ್ಮೆಂಟ್ ಅಥವಾ ಇಂಪ್ರೂವ್ಮೆಂಟ್ ಕಾಣಲಿಲ್ಲ. ಹಾಗಾಗಿ ಇದನ್ನು ಪ್ರತ್ಯೇಕವಾಗಿ ಮಾಡುವ. ಈ ಮಿಶ್ರ ಬೆಳೆಯಾಗಿ ಸಾಮಾನ್ಯ ಮಾಡ್ತಾರೆ ರೆಗ್ಯುಲರ್ ಮಾಮೂಲು, ನಾವೊಂದು ಸ್ಪೆಷಲ್ ಆಗಿ ನೋಡುವ. ಪ್ರಾಯೋಗಿಕವಾಗಿ ಪ್ರಥಮ ಹಂತದಲ್ಲಿ ನಾವೀಗ ಅದನ್ನು ಪ್ರಾರಂಭ ಮಾಡಿದ ಸಾಧ್ಯತೆ ಎಲ್ಲೂ ಕಂಡುಕೊಂಡ್ರಿ ನೀವು ಅಲ್ವಾ? ನಿಮ್ಮದೇ ಇದನ್ನು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಇವರು ಕುಂಬಕಲ್ ಪೆಪ್ಪರ್ ಅಂತ ಹೇಳುವವರು ಒಂದು ಪಿಲ್ಲರ್ ಇದೇ ತರ ನಾವೀಗ ಮಾಡಿದೀವಲ್ಲ, ಈ ತರ ಪಿಲ್ಲರ್ ಅವರು ಮಾಡಿದ್ರು ಬ್ಲಾಕ್ ಅಲ್ಲಿ. ಅವರು ಆಕ್ಚುಲಿ ಮ್ಯಾನ್ಯುವಲ್ ಅಲ್ಲಿ ಮಾಡಿದ್ದು. ಮ್ಯಾನ್ಯುವಲ್ ಅಂದ್ರೆ ಒಂದು ಮೋಲ್ಡ್ ಮಾಡಿ, ಇಂಡಿವಿಜುವಲ್ ಮೋಲ್ಡ್ ಮಾಡಿದ್ದು. ಅದು ಒಂದು ಮೋಲ್ಡ್ ಅಲ್ಲಿ ದಿನಕ್ಕೆ 2 ಮಾಡಬಹುದು. ಅದು ನಮಗೆ ಮಾಡೋದು ಕಷ್ಟ. ನಮಗೆ ಕಮರ್ಷಿಯಲ್ ಪರ್ಪಸ್ ಮಾಡಬೇಕಾದ್ರೆ ಅದನ್ನು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು. ಅದಕ್ಕೆ ಈ ಮೋಲ್ಡನ್ನು ನಾವು ನಮ್ಮ ಪಂಚಿಂಗ್ ಮಿಷಿನ್ ಇದೆಲ್ಲ, ಬ್ಲಾಕ್ ಇಂಡಸ್ಟ್ರಿ, ಯಾವುದು ಸಾಲಿಡ್ ಬ್ಲಾಕ್ ಪಂಚಿಂಗ್ ಮಿಷನ್, ಅದರಲ್ಲೇ ಮಾಡಿದರೆ ಹೇಗೆ ಅಂತ ಆಲೋಚನೆ ಮಾಡಿ ನಾನು ಮಗ ಆಲೋಚನೆ ಮಾಡಿಬಿಟ್ಟು ನಂತರ ಅದರಲ್ಲಿ ಒಂದು ಹೊಸ ಬ್ಲಾಕ್ ಮಾಡುವ ಅಂತ ಹೇಳ್ಬಿಟ್ಟು ನಾವು ಆಲೋಚನೆ ಮಾಡಿದ್ವಿ. ಪಂಚಿಂಗ್ ಮಿಷನ್ ಡಿಸೈನ್ ಡ್ರಾಯಿಂಗ್ ಎಲ್ಲ ಅವ್ರು ಮಾಡಿ ನಾವು ಕಳಿಸಿ ಆ ಮೋಲ್ಡಲ್ಲಿ ನಾವು ಮಾಡ್ತಾ ಇದ್ದೇವೆ. ಆ ಮೋಲ್ಡಿಗೆ ಸುಮಾರು ಖರ್ಚಾಯಿತು. ಅದು ಖರ್ಚು ಪ್ರಶ್ನೆ ಅಲ್ಲ, ನಮಗೆ ಇದು ಆಗ್ತದೋ ಅಂತ ಹೇಳುವಂಥದ್ದು ಪ್ರಾಯೋಗಿಕವಾಗಿ ನಾವು ಮಾಡಿ ನೋಡುವ ಅಂತ ಹೇಳ್ಬಿಟ್ಟು ನಾವು ಪ್ರಾರಂಭ ಮಾಡಿದ್ದು. ಈಗ ಪ್ರಾರಂಭದಲ್ಲಿ ಫಸ್ಟಿಗೆ ನಾವು ಈ ಕಂಬದಲ್ಲಿ ನಾವು ಒಳ್ಳೆ ಮೆಣಸು ಹಾಕಲಿಕ್ಕೆ ಶುರು ಮಾಡಿದ್ದೆವು. ಇದಕ್ಕೆ ಸ್ಪೆಷಲ್ ಆಗಿ ಅಂದರೆ ಅವರು ಕುಂಬಕಲ್ ಅಂತ ಹೇಳುವಂಥದ್ದು ಒಳ್ಳೆ ಬ್ರೀಡ್. ನನಗೆ ತಿಳಿದ ಮಟ್ಟಿಗೆ ಹೊಸ ತಳಿ ಅದು. ಇದೀಗ ಅದೇ ತಳಿಯ? ಅದೇ ತಳಿ ಎಲ್ಲವೂ ಕೂಡ ನಾವು ಹಾಕಿರುವಂಥದ್ದು ಎಲ್ಲ ಕುಂಬಕಲ್ ತಳಿ. ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಮೇನ್ ಈಗ ನೋಡಿ, ಈಗ ಆ್ಯಕ್ಚುಲಿ ಈಗ ಒಮ್ಮೆ ಹಣ್ಣು ಆಯಿತು, ಹಣ್ಣಾಗಿ ಪುನಃ ಬೆಳೆದದ್ದು ಕೂಡ ಇದೆ. ಈಗ ನೋಡಿ ಇಲ್ಲಿ ಹಣ್ಣು ಕೂಡ ಉಂಟು ಈಗ ಕೂಡ. ಇದರಲ್ಲಿ ವಿಶೇಷ ಅಂತ ಹೇಳಿದರೆ ಗೆರೆ ಗಿಡ್ಡ ಆದರೂ ಕೂಡ ಫುಲ್ ಸಾಲಿಡ್. ನೋಡಿ ತೋರಿಸ್ತೀನಿ ನನಗೆ, ಇದು ಫುಲ್ ಸಾಲಿಡ್. ಇದರಲ್ಲಿ ಜಳ್ಳು ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ, ಒಂದು ಚೂರು ಸಹ. ಇದರಲ್ಲಿ ವೇಸ್ಟೇಜ್ ಇಲ್ಲ. ಹಾಗಾಗಿ ಈ ಬ್ರೀಡ್ ಒಳ್ಳೆಯದು ಅಂತ ನನಗೆ ಕಂಡಿತ್ತು. ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಬ್ರೀಡಿಗೆ ಸ್ವಲ್ಪ ರೋಗರಹಿತ ಅಂತ ಹೇಳ್ತಾರೆ ಅವರು. ಹಾಗಾಗಿ ನಾನು ಇದಕ್ಕೆ ಚಾಯ್ಸ್ ಸಿಗೋದೆ ಇದನ್ನು ಮಾಡ್ತಾ ಇದ್ದೇನೆ. ಈಗ ಇದೀಗ ಎಷ್ಟು ಸಮಯ ಆಯಿತು ಸರ್? ಇದಕ್ಕೆ ಈ ಗಿಡಕ್ಕೆ ಈಗ 2 ವರ್ಷ ಆಯಿತು. 2 ವರ್ಷದಲ್ಲೂ ಆಲ್ರೆಡಿ ಈಗ ಕ್ರಾಪ್ ತೆಗೆದಿದ್ದೇನೆ ಒಂದು. ಈಗ ಬೆಳೆದದುಂಟು, ಹೂ ಕೂಡ ಹೋಗ್ತಾನೆ. ಅದರಿಂದ ಇದು ಕಂಟಿನ್ಯೂ ಈಲ್ಡಿಂಗ್ ಅಂತ ಕಾಣ್ತದೆ ನನಗೆ ತಿಳಿದ ಮಟ್ಟ. ಅದು ಗೊತ್ತಿಲ್ಲ, ನೋಡಬೇಕು. ನನಗೆ ಈಗ ಕಾಣೋ ಪ್ರಕಾರ ಇದು ನಾನ್ ಸ್ಟಾಪ್ ಒಂದು ಆಲ್ ಸೀಸನ್ ಪೆಪ್ಪರ್ ಅಂತಲೇ ಹೇಳ್ಬೋದು ಅಂತ ಕಾಣ್ತದೆ. ಈಗ ಒಮ್ಮೆ ಹಣ್ಣಾಯ್ತು, ಈಗ ಬೆಳೆದದುಂಟು, ಈಗ ಹೂ ಹೋಗ್ತದೆ. ಆಲ್ ಸೀಸನ್ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿಗ ಈ ಮರದಲ್ಲಿ ನೋಡಿದರೆ ಇದರಲ್ಲಿ ಬೆಳೆದದ್ದು ಇದೆ, ಈಗ ಇದು ಬೆಳೆದದ್ದು ಇದೆ, ಹಣ್ಣಾದು ಮುಗೀತು, ಈಗ ಪುನಃ ಎಳೆದು ಕೂಡ ಬಿಟ್ಟಿದೆ. ಅದರಿಂದ ಕಂಟಿನ್ಯೂ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ಇದೀಗ ನಾವು ಕಾಣ್ತಾ ಇರುವಂತಹ ಈ ಒಂದು ಜಾಗ ಎಷ್ಟು ಜಾಗ ಇದೆ? ಇದರಲ್ಲಿ ಬರೀ 5 ಸೆನ್ಸ್ ಇದೆ. 5 ಸೆನ್ಸಲ್ಲಿ ಎಷ್ಟು ಕಂಬ ಇದೆ? ಅವರು ಹೇಳೋದು ನನಗೆ ಆ ಯೂಟ್ಯೂಬಲ್ಲಿ ಕಂಡ ಪ್ರಕಾರ, ಅವರು ಹಾಕಿದ ಪ್ರಕಾರ 6 ಫೀಟಿಗೆ ಒಂದು ಕಂಬ ಹಾಕ್ತಾರೆ ಅವರು. ಆಗ 5 ಸೆನ್ಸಲ್ಲಿ 60 ಕಂಬ ಬರಬಹುದು. 60 ಕಂಬನೇ ಹೇಳ್ತದೆ. 6 ಫೀಟ್ ಡಿಸ್ಟೆನ್ಸ್, ಒಂದಕ್ಕೆ ಅಂತರ 6 ಫೀಟಲ್ಲಿ. ಆಗ 5 ಸೆನ್ಸಿಗೆ 60 ಕಂಬನೇ ಹೇಳ್ತದೆ. ಅವರು ಹೇಳೋ ಪ್ರಕಾರ ಒಂದು ಕಂಬದಲ್ಲಿ 6 kg ಬರ್ತದೆ ಅಂತಲ್ಲ, 10 ಫೀಟ್ ಬೇಕು. ನನಗೆ ಇದನ್ನು 10 ಫೀಟ್ ಹಾಕಲಿಕ್ಕೆ ಇದು ಪ್ರಾಯೋಗಿಕ ಮಾಡಿದ್ದು. ಹಾಗೆ ಎತ್ತರ ಹಾಕಲಿಕ್ಕೆ ಧೈರ್ಯ ಇರಲಿಲ್ಲ. ಹಾಗಾಗಿ ಈಗ 8 ಫೀಟಿಗೆ ನಾನು ಮಾಡಿದ್ದೇನೆ ಅಷ್ಟೇ. ಈಗ ಹೊಸದಾಗಿ ಪುನಃ ಮಾಡಿದೆ ನಾನು, ಅದು 10 ಫೀಟಿಗೆ ಧೈರ್ಯವಾಗಿ ಮಾಡಿದ್ದೇನೆ. ಇದರಲ್ಲಿ 8 ಫೀಟಲ್ಲಿ ನನಗೆ ಅವರು ಹೇಳೋ ಪ್ರಕಾರ 6 kg ಅಂತ ಇದು 4 kg ಬರಬೇಕು. ನನ್ನ ಆಲೋಚನೆ ಏನು ಅಂತ ಹೇಳಿದ್ರೆ, ಅವರ ಪ್ರಕಾರ ಈಗ 1 ಎಕರೆಗೆ 1200 ಕಂಬ ಆಯಿತು, ಕಂಬ ಪಿಲ್ಲರ್ ಆಯಿತು. 1200 ಕಂಬದಲ್ಲಿ 6 kg ಆಗಿ 72 ಕ್ವಿಂಟಲ್ ಆಯಿತು ಅಂತ ಆಯಿತು. ನನ್ನ ಆಲೋಚನೆ ಹೇಳ್ತಾರೆ ಅದರ ಅರ್ಧಾಂಶ ಬಂದರೂ ನಾವು ಪ್ರಾಫಿಟ್ ಅಲ್ಲ, ಖಂಡಿತವಾಗಿ ಪ್ರಾಫಿಟ್. ಇದರಿಂದ ನಾನು ಪ್ರತ್ಯೇಕವಾಗಿ ಸಪ್ರೇಟಾಗಿ ಮಾಡುವ, ಒಂದು ಇಂಡಿವಿಜುವಲ್ ಮೋನೋಕ್ರಾಪ್ ಮಾಡುವ, ಅಂದರೆ ಪ್ರತ್ಯೇಕವಾಗಿ ಇದನ್ನು ಮಾಡುವ ಅಂತ. ಬೇರೆಯವರೊಟ್ಟಿಗೆ ಜೊತೆಗೆ ಸೇರಿಸೋದು ಮಿಶ್ರ ಬೇಡ ಅಂತಲ್ಲ, ಒಂದು ಮಾಡಿ ನೋಡುವ ಪ್ರಾಯೋಗಿಕವಾಗಿಂತ. ಇದು ನನಗೆ ಸಕ್ಸಸ್ ಅಂತ ಕಾಣ್ತದೆ, ಖಂಡಿತವಾಗಿ ಯಶಸ್ವಿ ಆಗ್ತದೆ. ಈಗ ಸಣ್ಣ ಪ್ಲಾಟಲ್ಲಿ ಎಷ್ಟು ಮಾಡಿದೆ, ಈಗ ಪುನಃ ನಾನೊಂದು 10 ಸೆನ್ಸಲ್ಲಿ ಪುನಃ ಹಾಕಿದ್ದೇನೆ. ಭಾರತ್ ಆಗ್ರೋ ಸರ್ವಿಸಸ್ ಆ್ಯಂಡ್ ಸಪ್ಲೈಸ್, ಕೃಷಿ ಉಪಕರಣ, ನೀರಾವರಿ ಸಲಕರಣೆಗಳು, ಸ್ಪ್ರಿಂಕ್ಲರ್ಸ್, ಪಂಪ್ ಸೆಟ್ಸ್, ಪ್ಲಂಬಿಂಗ್ ಮತ್ತು ಸ್ಯಾನಿಟರಿ ಐಟಂಗಳು. ರಾಮಚಂದ್ರ ಪಿ ಮಾಲಕರು ಮತ್ತು ಸಿಬ್ಬಂದಿ ವರ್ಗ, ಆಗ್ರೋ ಹೌಸ್, ರಥಬೀದಿ, ಶ್ರೀ ಚೆನ್ನಕೇಶವ ದೇವಸ್ಥಾನದ ಬಳಿ, ಸುಳ್ಯ. ಸಂಪರ್ಕ ಸಂಖ್ಯೆ 9741538499 9483923429.
ನೀರಿನ ವ್ಯವಸ್ಥೆ ಹೇಗೆ ಸರ್? ನೀರು ಇದಕ್ಕೆ ಮಾತ್ರ ನೀರು ಬಿಸಿಲು ಬಂದ ತಕ್ಷಣ ನೀರು ಕೊಡಬೇಕು. ಬೇಸಿಗೆ ಕಾಲ ಬಂದು ಬೇಸಿಗೆ ಹಿಡಿದ ಕೂಡಲೇ ಒಂದು 2 ದಿವಸ ಆದ ಕೂಡಲೇ ಕೂಡ ನೀರು ಕೊಡಬೇಕು. ನೀರಿಗೆ ಬೇಕಾದ್ರೆ ನಾವು ಹೊಸ ಒಂದು ಪ್ರಯೋಗ ಮಾಡಿದ್ದೀವಿ ಇಲ್ಲಿ. ಇದು ನಾವೇ ಕಂಡುಕೊಂಡ ಪ್ರಯೋಗ ನೋಡಿ. ಈ ಥರ ಇದು ಮೇಲಿಂದ ನೀರು ಬೀಳಲಿಕ್ಕೆ ಮಾಡುವಂಥದ್ದು ಜೆಟ್, ಮೈಕ್ರೋ ಜೆಟ್ ಹಾಕಿದ್ವಿ. ಈ ಒಳ್ಳೆ ಮೆಣಸಿನ ಈ ಯಾವುದು ಪಾಲಿನೇಷನ್ ಉಂಟಲ್ಲ, ಪರಾಗ, ಅದು ಜೇನುನೊಣದಿಂದ ಆಗುವಂಥದ್ದಲ್ಲ. ಇದಕ್ಕೆ ನೀರಿನ ಹನಿ ಅಂದರೆ ಇಬ್ಬನಿ ಅಥವಾ ಮಿಸ್ಟ್ ಅಂತ ಹೇಳ್ತೀವಲ್ಲ, ಅದರಿಂದ ಇದು ಪರಾಗ ಆಗೋದು ಅಂತ ಹೇಳ್ತಾರೆ. ಅದಕ್ಕೆ ಬೇಕಾದ್ರೆ ಈ ಥರ ಜೆಟ್ ಹಾಕಿದ್ವಿ. ಇದು ದಿನಕ್ಕೆ 10 ನಿಮಿಷ ಹಾಕಿದರೆ ಸಾಕು, ಫುಲ್ಲು ಒದ್ದೆ ಆಗ್ತದೆ. ಅದರಲ್ಲಿ ಪಾಲಿನೇಷನ್ ಆಗ್ತದೆ ಅಂತ ಹೇಳ್ತಾರೆ. ದಿನಕ್ಕೆ 10 ನಿಮಿಷ, ದಿನಕ್ಕೆ 10 ನಿಮಿಷ ಸಾಕು, 10 ಅಥವಾ ಕಾಲು ಗಂಟೆ. ಆ ಥರ ಮಾಡಿದರೆ ನಮಗೆ ಇದು ಬಹುಶಃ ಕ್ರಾಪು ನಾನ್ ಸ್ಟಾಪ್ ಕ್ರಾಪ್ ಅಂತ ಹೇಳ್ಬೋದು, ಕಂಟಿನ್ಯೂಸ್ ಪ್ರಾಸೆಸ್, ನಿರಂತರ ಬೆಳೆ ಅಂತಲೇ ಹೇಳ್ಬೋದು ಅಂತ ಕಾಣುತ್ತೆ. ಅದಕ್ಕೆ ಬೇಕಾಗಿ ಇದು 2-3 ಸಲ ಕ್ರಾಪ್ ಆಗ್ತದೆ ನೀರು ಹಾಕೋದ್ರಿಂದ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಒಂದೇ ಸಲ ಪಾಲಿನೇಷನ್ ಆಗೋದು. ಬಹುಶಃ ರೋಗದ ಹಾವಳಿ ಇಲ್ಲ ಅಂತ ಹೇಳಿದ್ರಿ, ಆದ್ರೂ ಒಂದು ರೋಗದ ಎಚ್ಚರಿಕೆ ಬೇಕಾರೆ. ಇಷ್ಟರವರೆಗೆ ನನಗೆ ಈಗ 2 ವರ್ಷ ಆಯ್ತು, ಯಾವ ಗಿಡಕ್ಕೆ ರೋಗ ಬಂದಿಲ್ಲ. ಆದರೆ ಎಚ್ಚರಿಕೆ ನಾವು ಇಟ್ಕೊಳ್ಬೇಕಾಗ್ತದೆ. ನಾವು ಪ್ರಥಮವಾಗಿ ಇದಕ್ಕೆ ಜೂನ್ ತಿಂಗಳ ಪ್ರಾರಂಭದಲ್ಲಿ ನಾವು ಬೋರ್ಡೋ ಕೊಡಲೇಬೇಕು. ಯಾಕಂದರೆ ಈ ಗೆರೆ ಉಳಿಬೇಕಾದ್ರೆ ಅದಕ್ಕೆ ಬೋರ್ಡೋ ಏನು ಫಂಗಸ್ ಅಟ್ಯಾಕ್ ಆಗ್ತದೆ, ರೋಗ ರಹಿತ ಆದರೂ ಕೂಡ ಅದು ಬೀಳ್ತದೆ. ಅದಕ್ಕೆ ಬೇಕಾದ್ರೆ ನಾವು ಸ್ಪ್ರೇ ಮಾಡಿದರೆ ಒಳ್ಳೆಯದು, ಮಾಡಲೇಬೇಕು. ಫಸ್ಟಿಗೆ ಮತ್ತು ಮಳೆ ಹೋದ ತಕ್ಷಣ ಒಮ್ಮೆ ಸ್ಪ್ರೇ, 2 ಸಲ ಸ್ಪ್ರೇ ಮಾಡಬೇಕು. ನಂತರ ತಿಂಗಳಿಗೆ 1 ಸಲ ನಾವು ಮಲ್ಟಿ ವಿಟಾಮಿನ್ ಅಂದರೆ 19 ಆಲ್ ಅಂತ ಉಂಟಲ್ಲ, ಅದನ್ನು ಗಿಡಕ್ಕೆ ಸ್ಪ್ರೇ ಮಾಡಿದರೆ ಒಳ್ಳೆಯದು. ಚಿಗುರ್ತಾ ಇರ್ತದೆ, ಅದಕ್ಕೆ ಬೇಕಾದ ಎಲ್ಲ ವಿಟಾಮಿನ್ಸ್ ಅದಕ್ಕೆ ಡೈರೆಕ್ಟ್ ಸಿಗ್ತದೆ ಅಂತ ಇದರಿಂದ ಮಾಡ್ತಾ ಇರೋದು. ಮತ್ತು ಇನ್ನೊಂದು ಈ ಪಿಲ್ಲರಲ್ಲಿ ಉಂಟಲ್ಲ, ಸ್ಪೆಷಲ್ ಏನು ಅಂತ ಹೇಳಿದರೆ, ಈ ಬಳ್ಳಿ 1 ಸಲ ಅಂಟಿಕೊಂಡ್ರೆ ಭಾರಿ ಸ್ಟ್ರಾಂಗ್, ಬಿಡೋದಿಲ್ಲ. ಯಾಕಂದರೆ ಇದು ರಫ್ ಮೈ ಮೇಲೆ ಇದೆ ನೋಡಿ. ಇದು ಅಂಟಿದರೆ ಒಂದು ಪ್ರಾರಂಭದಲ್ಲಿ ಒಮ್ಮೆ ಕಟ್ಟಬೇಕಾಗ್ತದೆ, ನಂತರ ಭಾರಿ ಗಟ್ಟಿ ನಿಲ್ತದೆ, ಜಾರುವುದೇ ಇಲ್ಲ. ಬೇರೆ ಈಗ ಹೊಸದಾಗಿ ಎಲ್ಲ ಈಗ ಕಂಬದಲ್ಲಿ ಮಾಡ್ತಾರೆ, 4 ಇಂಚು ಕಂಬ, ಕಾಂಕ್ರೀಟ್ ಕಂಬ, PVC ಪೈಪಲ್ಲಿ, ಅದರಲ್ಲೆಲ್ಲ ಜಾರಿ ಬೀಳ್ತದೆ. ಅದಕ್ಕೆ ಬೇಕಾಗಿ ಅವ್ರು ಏನು ಅಂತ ಹೇಳಿದರೆ ಶೇಡ್ ಮೆಟ್ಟನ್ನು ಸುತ್ತಿ ಕಟ್ತಾರೆ. ಆದರೂ ನನಗೆ ಅದಷ್ಟೊಂದು ಸಮಾಧಾನ ಇಲ್ಲ, ಬಟ್ ಇದು ವರ್ತ್ ಅಂತ ಕಾಣುತ್ತೆ ನನಗೆ. ಇದನ್ನು ನೋಡಿ ತುಂಬ ಜನ ಈಗ ಆರ್ಡರ್ ಕೊಟ್ಟಿದ್ದಾರೆ. ತುಂಬ ಜನ ಇಲ್ಲಿ ಕ್ಷೇತ್ರಕ್ಕೆ ನೋಡ್ಲಿಕ್ಕೆ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ. ಬಂದು ನೋಡಿ ಎಲ್ಲ ಸ್ಯಾಂಪಲ್ ಆಗಿ ನೋಡಿದ್ದಾರೆ ಎಲ್ಲ. ಹಾಗೆ ಅವರು ಸ್ವಲ್ಪ ಯಾರಿಗೂ ಕೂಡ ನನಗೆ ಧೈರ್ಯ ಬರಲಿಲ್ಲ ಮಾಡಲಿಕ್ಕೆ. ಪ್ರಾರಂಭದಲ್ಲಿ ಮಾಡಿ ಈಗ ನಾನು ಪ್ರಾಯೋಗಿಕ ಮಾಡಿ ನಾನು ಧೈರ್ಯದಲ್ಲಿ ಇದ್ದೇನೆ. ಸಾಧಾರಣವಾಗಿ ನೀವು ಹೇಳಿದ್ರಿ ಈಗ 5 ಸೆನ್ಸಲ್ಲಿ ಸುಮಾರು 60 ಕಂಬ. ಎಷ್ಟು ಅಸಲ ಬಿದ್ದೆ ಒಂದು ಕಂಬಕ್ಕೆ? ಒಂದು ಕಂಬಕ್ಕೆ ಈ ಬ್ಲಾಕ್ ಉಂಟಲ್ಲ, ನಮಗೆ 35 ರೂಪಾಯಿ ಬೀಳುತ್ತೆ. ಅಂದರೆ 8 ಇಂಚಿನ ಬ್ಲಾಕ್ ಇದು. ಅದನ್ನು ಈ ಬ್ಲಾಕ್ ಫಿಕ್ಸರಲ್ಲಿ ಅಂಟಿಸಿಕೊಂಡು ಹೋಗುದು, ಗಮ್ಮಿಂಗ್ 10 ಫೀಟ್ ತನಕ ಆರಾಮ್ಸೆ ತಗೊಂಡು ಹೋಗ್ಬೋದು. ಇದು ಮಾತ್ರ ನಾವು ಪ್ರಾಯೋಗಿಕ ಮಾಡಿದರೆ ನನಗೆ ಐಡಿಯಾ ಇರಲಿಲ್ಲ. ನಾವು ಡೈರೆಕ್ಟ್ ಭೂಮಿಯಲ್ಲಿ ಇದು ಮಾಡಿದ್ದು. ಕೂಡ ಇರುವ ಕಾರಣ ನಮಗೆ ಈ ಬ್ಲಾಕ್ ಎಲ್ಲ ನಮ್ಮಲ್ಲೇ ಆಗ್ತದೆ, ಆದರೆ ನಮಗೆ ಸ್ವಲ್ಪ ಸುಲಭ ಆಗ್ತದೆ. ಇವಾಗ ನಾವು ಏನಂತ ಹೇಳಿದ್ರೆ, ಈಗ ಒಳಗೆ ನಾವು ಕಾಂಕ್ರೀಟ್ ಒಂದು 4 ಬ್ಲಾಕಿಗೆ ಒಳಗಿಂದ ಕಾಂಕ್ರೀಟ್ ಆಗ್ತದೆ. ಇದು 10 ಇಂಚು ಡಯ ಹೇಳಿದಾಗೆ, ಅದನ್ನು ಹೇಳಲಿಲ್ಲ, 10 ಇಂಚು ಡಯ. ಅದು ಒಳಗೆ ಹೋಲೋ ಇದೆ, 5 ಇಂಚಿನ ಹೋಲೋ. ಅದು ಮತ್ತೆ ತೋರಿಸೋಣ ಬ್ಲಾಕಲ್ಲಿ ಕೆಳಗಡೆ. ಆ ಹೋಲೋ ಅಲ್ಲಿ ಆ್ಯಕ್ಚುಲಿ ನಾವು ಎಲ್ಲ ಕನ್ಸ್ಟ್ರಕ್ಷನ್ ಆದಮೇಲೆ ಮೇಲಿಂದ ಕೋಕೋಪಿಟ್ ಅಥವಾ ಅಡಿಕೆ ಚಿಪ್ಪು ಅದನ್ನು ತುಂಬಿಸಿದರೆ ಈ ಮೇಲಿನ ನೀರು ಬೀಳುವಂಥದ್ದು ಇದಕ್ಕೆ ಎಲ್ಲ ಎಳ್ಕೊಳ್ತದೆ, ಪೂರ್ತಿ ಒದ್ದೆ ಆಗಿರುತ್ತೆ. ಆಗ ಇದಕ್ಕೆ ಬೇಕಷ್ಟು ನೀರು ಅದಕ್ಕೆ ಅದರಿಂದಲೇ ಸಿಗ್ತದೆ ಒಳಗಿಂದ. ಇದು ಯಾವತ್ತೂ ವೆಟ್ಟ ಇರ್ತದೆ, ಬಿಸಿ ಆಗೋದಿಲ್ಲ. ನಮ್ಮ ಮಾಮೂಲಿ ತಳಿಗಳಿಗಿಂತ ಇದು ಹೇಗೆ ವಿಭಿನ್ನ ಅಂತ? ವಿಭಿನ್ನ ಅಂತ ಹೇಳಿದರೆ ಅದೊಂಥರ ಒಂದು ಮೇಯ್ನ್ ಏನು ಅಂತ ಹೇಳಿದರೆ ಅದರಲ್ಲಿ ಜಳ್ಳು ಇಲ್ಲ ಮತ್ತು ರೋಗ ರಹಿತ ಅಂತ ಹೇಳ್ತಾರೆ. ಇರೋದು ಅಂತೂ ಹೇಳ್ಬೋದು, ಹೇಳ್ಬೋದು ಧೈರ್ಯದಲ್ಲಿ. ರೋಗ ಅಂದರೆ ಇಷ್ಟವರೆಗೆ ನನಗೆ ಅಟ್ಯಾಕ್ ಆಗಿಲ್ಲ ರೋಗ, ಏನು ಸ್ವಲ್ಪ ಧೈರ್ಯ ಹೇಳ್ಬೋದು. ಬೇರೆ ನಾನು ಹಾಕಲಿಕ್ಕೆ ಪನೀರು ಕೂಡ ಹಾಕಿದ್ದೆ. ಪನೀರು 1 ರಿಂದ 9 ವೆರೈಟಿ ಇದೆ, 1 to 9 ವೆರೈಟಿ ಇದೆ ಅಂತ ಹೇಳಿದ್ರೆ ನನಗೆ ಅದರಲ್ಲಿ ಅಷ್ಟೊಂದು ಒಳ್ಳೇದು ಇದಕ್ಕೆ ಕಾಣಲಿಲ್ಲ. ನಾವು ಹಾಕಲಿಕ್ಕೆ ಕಂಬಕ್ಕೆ ಹಾಕಿದ್ದೇವೆ ಇಲ್ಲಿ. ಹಾಕಿದ್ರಲ್ಲಿ ಅದರಲ್ಲಿ ಬುಡದಲ್ಲಿ ಈ ಟಾಪ್ ಶೂಟನ್ನು ನಾವು ಮಾಡಿದ್ದು ಫಸ್ಟಿಗೆ ಪ್ರಾರಂಭದಲ್ಲಿ ನೋಡಿ. ಇಲ್ಲಿ ನಾನು ಮಾಡಿದ್ದೆ, ಇದೊಂದು ಸ್ಯಾಂಪಲ್ ಆಗಿ ಅದನ್ನು ಕೂಡ ಮಾಡಿದ್ದು ನೋಡಿ. ಇದು ಪನೀರು 2 ಅಂತ ಹೇಳ್ತಾರೆ ಸಾಮಾನ್ಯ, ಇದು ಪನೀರು 2. ಇದನ್ನ ಆ್ಯಕ್ಚುಲಿ ಟಾಪ್ ಶೂಟನ್ನು ಮಾಡಿದ್ದು. ಟಾಪ್ ಶೂಟ್ ಮಾಡೋ ಇಲ್ಲಿ ಇರುವಾಗೆ ಪ್ರಾರಂಭದಲ್ಲಿ ಎಲ್ಲ ಇದರಲ್ಲಿ ಗೆರೆ ಸಿಗ್ತಿತ್ತು. ಆಮೇಲೆ ಬಂದ ಮೇಲೆ 2 ವರ್ಷ ಆಯಿತು ನನಗೆ ಗೆರೆ ಎಲ್ಲೋ ಒಂದು 10-20 ಗೆರೆ ಬಂದಿರು. ಮತ್ತು ಇನ್ನೊಂದು ಇದರಲ್ಲಿ ಏನು ಅಂತ ಹೇಳಿದರೆ ಜಳ್ಳು ಜಾಸ್ತಿ ನೋಡಿ, ಜಳ್ಳು ಜಾಸ್ತಿ ಇದರಲ್ಲಿ, ಕಾಳು ಕಡಿಮೆ, ಮತ್ತು ಇದು ಡೆವಲಪ್ ಕೂಡ ಆಗಿಲ್ಲ. ಇದು ಈ 1-2 ಲೈನು ಸ್ಯಾಂಪಲ್ ಆಗಿ ನಾನು ಹಾಕಿದ್ದು ಬೇರೆ ತಳಿಗಳನ್ನು. ಈ ಇದಕ್ಕೆ ಕುಂಭಕಲ್ಲು ಮತ್ತು ಇದಕ್ಕೆ ವ್ಯತ್ಯಾಸ ಅಷ್ಟೇ, ಅದರಲ್ಲಿ ಫುಲ್ ಹಿಡಿತದೆ. ಬರೀ 1 ವರ್ಷದ ಒಳಗೇನೆ ಪ್ರಾರಂಭ ಆಗ್ತದೆ. ಇದು ಮತ್ತು ಇಂಡಸ್ಟ್ರೀಸ್ ಉತ್ಕೃಷ್ಟ
ಉತ್ಕೃಷ್ಟ ಗುಣಮಟ್ಟ ದೀರ್ಘ ಬಾಳಿಕೆಯ HDPE ಇಂದ ತಯಾರಿಸಿದ ರಿಪೇರಿ ಮಾಡಬಹುದಾದ ನೀರಿನ ಟ್ಯಾಂಕ್ಗಳು, ಟಬ್ಗಳು, ಬಾಲ್ದಿಗಳು, ಫೋರ್ಕ್, ಕೈಪುಳು, ಸೆಗಣಿ ಎತ್ತುವ ಸೆಟ್ಗಳು, ಜಂಬೋ ಬುಟ್ಟಿ, ಗೊಬ್ಬರದ ಬುಟ್ಟಿ ಸೇರಿದಂತೆ ಇನ್ನಿತರ ಬುಟ್ಟಿಗಳು. ಬೇಡಿಕೆಯ ಸೈಜ್ಗಳಲ್ಲಿ ತಯಾರಿಕೆ, ಮಾರಾಟ ಮತ್ತು ಸೇವೆ. ಸಿಲ್ಪಾಲಿ ಶೀಟ್ಗಳು ಮತ್ತು ಬ್ಲಾಕ್ ಹೋಸ್ ಪೈಪ್ಗಳು ಇಲ್ಲಿ ಲಭ್ಯ. ಎಂದೇ ಸಂಪರ್ಕಿಸಿ ಎಲ್ಟಿಮಾರ್ ಟ್ರೇಡರ್ಸ್ ಅಂಡ್ ಇಂಡಸ್ಟ್ರೀಸ್, ಕಲ್ಲಾರೆ, ಪುತ್ತೂರು. ಇದು ಕೃಷಿಕರ, ಹೈನುಗಾರರ ನೆಚ್ಚಿನ ತಾಣ. ರಕ್ತ ಬೀಳ್ತದೆ ಮೋಷನ್ಗೆ ಹೋದಾಗ, ಕೆಲವರಿಗೆ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಆ ತರ ನೋವಿದ್ರೆ ಪೈಲ್ಸ್, ಪಿಸ್ತುಲ ಮತ್ತು ಬಗಂತರ್ ಅಂತ ಹೇಳಿ ಈ 3 ಪ್ರಾಬ್ಲಮ್ ಇದ್ರೆ ಯಾವುದೇ ಕಂಡೀಷನ್ ಅಲ್ಲಿ ಪೇಷಂಟ್ ಇಲ್ಲಿಗೆ ಬರಲಿ, ಅವರಿಗೆ ನಾವು ಹೇಳುದು ಇಷ್ಟೇ, 1 ಡೋಸ್ ಔಷಧಿ ಕುಡಿದು ನೀವು ಇಲ್ಲಿಂದ ಹೋಗ್ಬೋದು. ನೀವು ಇನ್ನು 1 ದಿವಸ ಬಿಟ್ಟು ಬಂದು ಔಷಧಿ ತಗೊಂಡು ಹೋಗಿ ಅಂತ. ಇದು ಆಕ್ಚುಲಿ ನಾವು ಈ ತೊಟ್ಟೆಯಲ್ಲಿ ಇದು ಮಾಡ್ತೀವಲ್ಲ, ಡೆವಲಪ್ ಮಾಡ್ತೀವಿ, ಅದರ ಬದಲು ಈ ತರ ಬಾಲ್ ಬರ್ತದೆ ನೋಡಿ, ಬುಡ. ಇದು ಆಕ್ಚುಲಿ ಟಾಪ್ ಶೂಟಿಗೆ ಮಾಡಿದ್ರೆ ಬಾರಿ ಒಳ್ಳೇದು. ಆ ಗಂಟಿಗೆ ನಾವು ಇದು ಹಾಕೋದು, ಯಾವುದನ್ನು ಜಾಯಿಂಟ್ ಮಾಡೋದು, ಆವಾಗ ಅಲ್ಲಿ ಬೇರು ಕೊಡ್ತದೆ. ಅದನ್ನು ಕಟ್ ಮಾಡೋದು, ಒಂದು 3 ತಿಂಗಳು ಅಥವಾ 2 ತಿಂಗಳ ಮೇಲೆ ಕಟ್ ಮಾಡೋದು, ಡೈರೆಕ್ಟ್ ನಡೋದು. ನೋಡಿ ಇಲ್ಲಿ ಇದು ಉಂಟು ನೋಡಿ, ಈ ಥರದ ಕಪ್ ಸಿಗ್ತದೆ ಈಗ ರೆಡಿಮೇಡ್. ಇದಕ್ಕೊಂದು 15 ರೂಪಾಯಿನ ಇದೆ. ಇದಕ್ಕೆ ಈ ಬಳ್ಳಿಯನ್ನು ಹೀಗೆ ಇಟ್ಬಿಡೋದು, ಇಲ್ಲಿಂದ್ರಿ ಈ ಥರ ಮಣ್ಣು 2 ಇರುತ್ತಲ್ಲ, ಇದಕ್ಕೆ ಈ ಗಂಟಿಗೆ ಇದನ್ನು ಇಟ್ಬಿಡೋದು. ಹೀಗೆ ಇಟ್ಟುಬಿಟ್ಟು ಮತ್ತೆ ಅದನ್ನೇ ಕಟ್ ಮಾಡಿ ಇದನ್ನು ಕ್ಲಿಪ್ ಮಾಡೋದು ಈ ಥರ. ಇನ್ನು ಇದಿಲ್ಲಿ ಬೇರು ಕೊಡ್ತದೆ. ಬೇರು ಕೊಟ್ಟ ಮೇಲೆ ಇದನ್ನು ಕಟ್ ಮಾಡೋದು, ಡೈರೆಕ್ಟ್ ಮಾಡೋದು. ಇದು ಭಾಳ ಚೆನ್ನಾಗಿ ಬಂದಿದೆ ನೋಡಿ. ಇದರಲ್ಲಿ ಆಲ್ರೆಡಿ ಈಗ ಒಳ್ಳೆ ಮೆಣಸು ಉಂಟು. ನಾವು ಕಟ್ಟಿದರೆ ಇದನ್ನು ಮಾಡಿದರೆ ಇದರಿಂದ ಡೆವಲಪ್ ಆಗ್ತದೆ. ಅದನ್ನು ಬುಡಂದಲ್ಲಿ ನಮಗೆ ಕ್ರಾಪ್ ಸಿಗ್ತದೆ. ಬೇರೆ ಯಾವುದಲ್ಲಿ ಬುಡದಿಂದ ನಮಗೆ ಬರೋದಿಲ್ಲ. ಆ್ಯಕ್ಚುಲಿ ಇದೀಗ ನಟ್ಟಿರೋದು ನಾವು ಎಲ್ಲದಕ್ಕೂ ಒಂದೊಂದೇ ಬಳ್ಳಿ. ಪುನಃ ಸೈಡ್ ರೂಟ್ ಬಂದಿರ್ತಲ್ಲ, ರನ್ನಿಂಗ್ ರೂಟ್, ಅದನ್ನು ಪುನಃ ಕಟ್ಟಿದರೆ ಜಾಸ್ತಿ ಆಗ್ತದೆ ನಮಗೆ. ಈ ಕಂಬದ ಮೇನ್ ಇನ್ನೊಂದು ಏನು ಉದ್ದೇಶ ಅಂತ ಹೇಳಿದ್ರೆ, ನಿಮಗೆ ಅಡಿಕೆ ಮರ ಎಲ್ಲ ಬರೀ ಸಪುರ 4 ಇಂಚು 6 ಇಂಚು ಬರ್ಬೋದು. 6 ಇಂಚಲ್ಲಿ ನಿಮಗೆ ಈ ಬಳ್ಳಿಗಳು ಎಷ್ಟು, ಒಂದು 6-7 ಬಳ್ಳಿ ಹೋಗ್ಬೋದು. ಇದರಲ್ಲಿ ಅಷ್ಟಲ್ಲ, ಒಂದು 10-15-20 ಬಳ್ಳಿ ಮೇಲೆ ಹೋಗ್ತದೆ. ಆವಾಗ ಅದರಿಂದ ಈ ಕವಲುಗಳು, ಈ ಸೈಡ್ ಬಳ್ಳಿ ಜಾಸ್ತಿ ಬಂದರಿಂದ ನಿಮಗೆ ಈಲ್ಡ್ ಜಾಸ್ತಿ ಸಿಗೋದು. ಹಾಗೆ ನಮಗೆ ಈ ಕಂಬ ಎಷ್ಟು ದಪ್ಪ ಆಯಿತು ಅಷ್ಟು ಒಳ್ಳೆಯದು. ದಪ್ಪ ಆದಷ್ಟು ನಮಗೆ ಈಲ್ಡ್ ಜಾಸ್ತಿ ಸಿಗ್ತದೆ. ಹಾಗಾಗಿ ಈ ಕಂಬ ನಾವು ಪ್ರಿಫರ್ ಮಾಡಿದ್ದು ಅದೇ ಉದ್ದೇಶ ಅಂತ. ಈ ತೆಂಗಿನ ಮರ ಮತ್ತು ಅಡಿಕೆ ಮರವನ್ನು ಕಂಪೇರ್ ಮಾಡಿ ನೋಡಿ. ಅಡಿಕೆ ಮರ ಸಣ್ಣದು, ಅದರಲ್ಲಿ ಹೆಚ್ಚು ಬಳ್ಳಿ ಇರೋದಿಲ್ಲ, ಜಾಸ್ತಿ ಕ್ರಾಪ್ ಸಿಗೋದಿಲ್ಲ. ಈ ತೆಂಗಿನ ಮರದಲ್ಲಿ ಜಾಸ್ತಿ ಬರ್ತದೆ, ಯಾಕಂದರೆ ಈ ಬಳ್ಳಿ ಜಾಸ್ತಿ ಹೋಗ್ತದೆ. ಆ ಆಲೋಚನೆಯಿಂದ ನಾವು ಇದನ್ನು 10 ಇಂಚು ದಪ್ಪದ್ದು ಬ್ಲಾಕ್ ಮಾಡಿದ್ವಿ ನಾವು. ವೀಕ್ಷಕರೇ, ನೋಡಲಿಕ್ಕೆ ಕಾಳು ಮೆಣಸಿನಾಗಿ ಕಾಣ್ತಾ ಇದೆ, ಆದರೆ ಇದು ಕಾಳು ಮೆಣಸಲ್ಲ, ಇದು ವೀಳ್ಯದೆಲೆ. ಅಂದರೆ ಇವರು ಈ ಕಂಬದಲ್ಲಿ ಯಾವ ರೀತಿ ವೀಳ್ಯದೆಲೆ ಕೂಡ ಭದ್ರವಾಗಿ ನಿಂತು ಅದು ಯಾವ ರೀತಿ ಬೆಳೆಯನ್ನು ಪಡಿತದೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಮಾತ್ರ. ಹೇಳಿ ಸರ್. ಇದು ಆ್ಯಕ್ಚುಲಿ ನಾವು ಸ್ಯಾಂಪಲ್ ಆಗಿ ಮಾಡೋದು, ಒಂದು ಜನಗಳು ನೋಡಲಿಕ್ಕೆ ಬೇಕಾಗಿ ಮಾಡಿದ್ದು. ಆ್ಯಕ್ಚುಲಿ ಇದರ ಏನು ಅಂತ ಹೇಳಿದರೆ, ಇದರಲ್ಲಿ ಕೂಡ ಅದರ ಥರ ಆ ಬಳ್ಳಿ ಹಿಡ್ದಾಗೆ ಭಾಳ ಭದ್ರವಾಗಿ ಹಿಡ್ಕೊಳ್ತೇವೆ ನೋಡಿ. ಇದರ ಬುಡ ಯಾವತ್ತೂ ಹೋಗೋದಿಲ್ಲ. ನನಗೆ ಬಳ್ಳಿ ಸಾಯ್ಬೇಕು ಹೊರತು ಕಂಬ ಏನಾಗೋದಿಲ್ಲ. ಸಾಮಾನ್ಯವಾಗಿ ಕಮರ್ಷಿಯಲ್ ಅಥವಾ ವ್ಯಾಪಾರಕ್ಕೆ ಮಾಡುವವರು ಮರದ ಕಂಬ ಇದೇ ಥರಲ್ಲಿ ಮರದ ಕಂಬ ಹಾಕ್ತಾರೆ, ಒಂದು 2-3 ವರ್ಷದಲ್ಲಿ ಹೋಗ್ತದೆ. ಕಂಬ ಹೋದರೆ ಪುನಃ ಹೊಸದಾಗಿ ಮಾಡೋದು. ಈ ಕಂಬ ಹಾಗೆ ಅಲ್ಲ, ಇದು ಪರ್ಮನೆಂಟ್. ಬಳ್ಳಿ ಸತ್ತರೂ ಪುನಃ ಅದಕ್ಕೆ ಬಿಡ್ಬೋದು. ಹಾಗಾಗಿ ಇದು ಭದ್ರ ಅಂತ ಹೇಳೋದಕ್ಕೆ ನಾವು ವೀಳ್ಯದೆಲೆಯನ್ನೇ ಒಂದು ಆರ್ಥಿಕ ದೃಷ್ಟಿಕೋನದಿಂದ ಮಾಡುವವರಿಗೆ ಬಹಳ ಒಳ್ಳೆಯದು. ಒಂದು 6 ಫೀಟ್ ಎತ್ತರಕ್ಕೆ ಮಾಡಿದ್ರೆ ಧಾರಾಳ ಸಾಕು. ನಮಸ್ಕಾರ. ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ ಕೆಮ್ಮಾರ, ಉಪ್ಪಿನಂಗಡಿ, ಪುತ್ತೂರು. ಬಡಾವಣೆಯ ಮುಖ್ಯದ್ವಾರದಲ್ಲಿ ಭದ್ರತಾ ಸಿಬ್ಬಂದಿಯೊಂದಿಗೆ ಎಂಟ್ರೆನ್ಸ್ ಗೇಟ್, ದ್ವಾರಕಾ ವಾಣಿಜ್ಯ ಕಟ್ಟಡ, ಪಾರ್ಕಿಂಗ್ ವ್ಯವಸ್ಥೆ, ಅಚ್ಚುಕಟ್ಟಾದ ಮನೆಗಳು, ಬೀದಿ ದೀಪಗಳು, ವಾಕಿಂಗ್ ಟ್ರ್ಯಾಕ್ಗಳು, ಆಟದ ಮೈದಾನಗಳು, ಉದ್ಯಾನವನ, ಧ್ಯಾನ ಮಂದಿರ, ರಸ್ತೆಗಳು, ಗೋಶಾಲೆ, ದ್ವಾರಕಾ ರೆಸಿಡೆನ್ಸಿ ಹೀಗೆ ಒಂದೇ ಸೂರಿನಡಿಯಲ್ಲಿ ಸಂಪೂರ್ಣ ಸೌಲಭ್ಯದೊಂದಿಗೆ ಬಡಾವಣೆ ನಿರ್ಮಾಣಗೊಳ್ಳುತ್ತಿದೆ. ಹೆಚ್ಚಿನ ವಿವರಕ್ಕಾಗಿ ಸಂಪರ್ಕಿಸಿ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್, ಪುತ್ತೂರು. ಧನ್ಯವಾದಗಳು. ದ್ವಾರಕಾ ಪ್ರಾಯೋಜಿತ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಉಲ್ಲೇಖಿಸಿದ ಹಾಗೆ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಈ ತಾಲೂಕುಗಳು ಕೃಷಿ ಪ್ರಧಾನವಾಗಿರುವಂಥ ನೆಲ. ಅಡಿಕೆ ಇಲ್ಲಿನ ಮುಖ್ಯ ಕೃಷಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ಕೃಷಿಯ ಮೂಲಕ, ಪಾರಂಪರಿಕ ಕೃಷಿ ಇರ್ಬೋದು, ಆಧುನಿಕ ಕೃಷಿಗಳ ಮೂಲಕ ಇದನ್ನು ವ್ಯಾವಹಾರಿಕ ದೃಷ್ಟಿಕೋನದಿಂದ ಕೂಡ ನಡೆಸ್ತಾ ಯಶಸ್ಸನ್ನು ಪಡೆದುಕೊಂಡವರು ಸಾಕಷ್ಟು ಕೃಷಿಕರಿದ್ದಾರೆ. ಅವರಿಂದ ಈ ಕೃಷಿ ಆಸಕ್ತ ಬಂಧುಗಳಿಗೆ, ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡುವ ಉದ್ದೇಶದಿಂದ ಈ ಕೃಷಿ ಲೋಕ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ರಾಮಚಂದ್ರ ಪಲ್ಲದಡ್ಕ ಅವರು ತನ್ನ ಮೊದಲ ಪ್ರಯೋಗದಲ್ಲಿ ಒಂದು ಯಶಸ್ಸನ್ನು ಪಡೆದ ಕಾರಣ ಅದನ್ನು ಮತ್ತೆ ವಿಸ್ತರಿಸಿಕೊಂಡಿದ್ದಾರೆ. ಈಗ ನಾವು ಮತ್ತೊಂದು ಅವರ ಜಾಗಕ್ಕೆ ಬಂದಿದ್ದೇವೆ. ತಾವು ಕಾಣ್ತಾ ಇದ್ದೀರಿ, ಬೃಹದಾಕಾರದ ಕಂಬಗಳು ಎದ್ದು ನಿಂತಿವೆ. ಜೊತೆಗೆ ಇದಕ್ಕೆ ಸಮಯ ಸರ್? ಇದಕ್ಕೆ 3 ತಿಂಗಳಾಯ್ತು. ಈಗ ಕೆಲವು ಸತ್ತು ಬದುಕಿದಿರ್ಬೋದು, ಚೆನ್ನ ಬಂದಿರೋದು ಒಳ್ಳೆ ಬಂದಿದೆ. ಇದು ಕೂಡ ಅದೇ ತಳಿ? ಇದೆ, ಅದೇ ತಳಿ. ನಾವು ಅದೇ ತಳಿಯನ್ನೇ ಮುಂದುವರಿಸ್ತಾ ಇರೋದು. ಯಾಕಂತ ಹೇಳಿದ್ರೆ ಅದರಲ್ಲಿ ನಮಗೆ ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ, ಇದೇ ತಳಿ ಆಗ್ಬೋದು ಅಂತ.
ಇಲ್ಲಿ ಎಷ್ಟು ಕಂಬ ಹಾಕಿದ್ರಿ? ಇಲ್ಲಿ 140 ಕಂಬ ಇದೆ. ಒಂದು 10 ಸೆನ್ಸ್ 10-15 ಸೆನ್ಸ್ ಇರ್ಬೋದು. 140 ಕಂಬ ಇದೆ ಈಗ ಇದರಲ್ಲಿ. ಅಂದರೆ ಇಲ್ಲಿ ಅಡಿಕೆ ಗಿಡ ಇತ್ತು ಸ್ವಲ್ಪ, ಎಲ್ಲ ಹೋಗಿ ಹಳತಾಗಿಬಿಟ್ಟು ಸ್ವಲ್ಪ ಉಳಿದಿತ್ತು. ಇನ್ನು ಅದನ್ನು ಉಳಿಸೋದು ಬೇಡ, ಅದನ್ನು ತೆಗೆದು ಹೊಸ ಸಪ್ರೇಟ್ ಮಾಡುವ, ಇಂಡಿಪೆಂಡೆಂಟ್ ಪ್ಲಾಟ್ ಮಾಡುವ ಅಂತ ಮಾಡಿದ್ದು ಸ್ಯಾಂಪಲ್ ಆಗಿ. ವೀಕ್ಷಕರೇ, ಇವರು ಭರತ್ ಪಲ್ಲತ್ತಡ್ಕ ಅವರು ಪರಿಚಯವನ್ನು ಮಾಡಿಕೊಟ್ರು. ರಾಮಚಂದ್ರ ಪಲ್ಲತ್ತಡ್ಕ ಅವರ ಪುತ್ರ. ನಮಸ್ತೆ. ನಮಸ್ತೆ ಸರ್. ತಾಂತ್ರಿಕತೆ ಮತ್ತು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಎರಡು ಕೂಡ ಜೊತೆಯಾಗಿರುವಂಥದ್ದು ಆಧುನಿಕವಾಗಿ ಅಲ್ವಾ? ಹೌದು. ತಮ್ಮ ಕೂಡ ಮೊದಲೇ ಕೃಷಿಯಲ್ಲಿ ಇಂಟ್ರೆಸ್ಟ್ ಇತ್ತಾ? ಕೃಷಿ ಅಂದರೆ ನಮ್ಮ ತಾತ ಮಾಸ್ಟರ್ ಆಗಿದ್ದಿರ್ಬೋದು, ಅಪ್ಪ ಸಹ ಸೂಪರ್ಡೆಂಟ್ ಆಗಿದ್ರು. ಆದರೆ ನಾವು ಎಲ್ಲರೂ ಸಹ ಕೃಷಿಯಲ್ಲೇ ಬಂದವರು. ಹೌದು, ನಮ್ಮ ದೊಡ್ಡಪ್ಪಂದ್ರಾಗಿರ್ಬೋದು ಎಲ್ಲರೂ ಸಹ ಕೃಷಿಯಲ್ಲಿ ಇರುವವರೇ. ಹಾಗೆ ಕೃಷಿ ಸಹ ನಮಗೊಂದು ಎರಡು ಕೈ ಇದ್ದಾಗೆ. ಒಂದು ಇನ್ನೊಂದು ಅಂತ ಹೇಳಿದ್ರೆ, ನೀವು ಏನು ಇಂಡಸ್ಟ್ರಿಯನ್ನು ಇಟ್ಕೊಂಡಿದ್ದೀರಿ, ಹೌದು ಸರ್, ಕನ್ಸ್ಟ್ರಕ್ಷನ್ಸ್, ಅದು ಇದಕ್ಕೆ ಪೂರಕ ಆಗ್ತದೆ ಅಂತ ಈ ಹೊಸ ಪದ್ಧತಿಗೆ ಅಲ್ವಾ? ಹೌದು. ಅಂದ್ರೆ ಇದೀಗ ತಂದೆ ಮೋಸ್ಟ್ಲಿ ಎಲ್ಲ ಹೇಳಿರ್ಬೋದು ಇದು ಯಾವ ಯಾವ ಥರದಂತ. ಒಂದು ಸ್ಪೆಷಲ್ ಆಗಿರಲಿ ಅಂತ ಹೇಳಿ ಈಗ ಒಂದು ನಮ್ಮ ಫ್ಯಾಕ್ಟ್ರಿಯಲ್ಲಿ ನಾವೀಗ ಶುರುವಾಗಿ ಮಾಡಿದ್ದು ಇದನ್ನು. ಶುರು ಮಾಡಿ ಮಾರ್ಕೆಟಿಗೆ ಬಿಡಲಿಲ್ಲ, ನಾವೇ ಟ್ರಯಲ್ ನೋಡಿ ಈಗ ಇದು ಸಕ್ಸಸ್ಫುಲ್, ನಮ್ಮ ಏರಿಯಾಕ್ಕೆ ಸಕ್ಸಸ್ಫುಲ್ ಆಗ್ತದೆ ಅಂತ ನಾವೊಂದು ಈಗ ಫೈನಲ್ ಆಗಿದೆ. ಇನ್ನು ಇದನ್ನು ನಾವು ತಕೊಂಡೋಗಿದ್ದಾರೆ ಸ್ಯಾಂಪಲ್. ಎಷ್ಟು ಜನ ನೋಡಿ ಇದಕ್ಕೆ ಬೇಡಿಕೆ ಇರಬಹುದು. ಹೌದು, ಸುಮಾರು ಜನ ಈಗ ಬೇಡಿಕೆ ಇದೆ. ತೊಂದರೆ ಎಷ್ಟು ಸಲ ಬೀಳುತ್ತೆ ಇದು? ಅಂದ್ರೆ ಇದು ಬ್ಲಾಕ್ ವೈಸ್ ಸರ್. ಒಂದೊಂದು ಬ್ಲಾಕ್, ಒಂದು ಬ್ಲಾಕಿಗೆ ನಾವು ಒಂದು ಬ್ಲಾಕ್ 35 ರೂಪಾಯಿಗೆ ಈ ಮಾರ್ಕೆಟ್ ಪ್ರೈಸ್ ಇಟ್ಟದು. ನಮಗೆ ಟೋಟಲ್ ಒಂದು ಪಿಲ್ಲರಿಗೆ 2 ಬ್ಲಾಕ್ ನೆಲದ ಅಡಿಯಲ್ಲಿ ಮತ್ತೆ 15 ಬ್ಲಾಕ್ ಮೇಲೆ, ಟೋಟಲ್ 10 ಫೀಟ್ ಆಗುತ್ತೆ. 17 ಬ್ಲಾಕ್ ಬೇಕು. 17 ಬ್ಲಾಕ್ ಬೇಕು ಒಂದು ಪಿಲ್ಲರಿಗೆ 10 ಫೀಟಿಗೆ. ಇದರಲ್ಲಿ ಬೇರೆ ಬೇರೆ ತರ ಮಾಡ್ಬೋದು. ಕೆಳಗೆ ಕಾಂಕ್ರೀಟ್ ಹಾಕ್ಬೋದು, ಬೇಕಿದ್ರೆ ಫುಲ್ ಕಾಂಕ್ರೀಟ್ ಹಾಕಿದ್ರೆ ಒಳಗೆ ಸಾಲಿಡ್ ಮಾಡಿದ್ರೆ ಫುಲ್ ಸ್ಟ್ರೆಂತ್ ಅಚೀವ್ ಆಗ್ತದೆ. ಸಾಲಿಡ್ ಮಾಡಿದ್ರೆ ಒಳ್ಳೇದು. ಟೋಟಲ್ ಎಲ್ಲ ಖರ್ಚಾಗಿ 1400 ರೂಪಾಯಿ ಬೀಳ್ಬೋದು ಒಂದು ಕಂಬಕ್ಕೆ. ಎಲ್ಲ 1400 1500 ರೂಪಾಯಿ ಫುಲ್ ಸಾಲಿಡ್ ಮಾಡೋದಿದ್ರೆ. ಒಂದು ಅದರಲ್ಲಿ ಸಾಧಾರಣ ಎಲ್ಲ ಖರ್ಚು ವೆಚ್ಚ ಎಲ್ಲ ಕಳೆದು ಟ್ರಾನ್ಸ್ಪೋರ್ಟ್ ಎಲ್ಲ ಲೇಬರ್ ಆಗೋ ನಮ್ಮದೊಂದು ಅಷ್ಟು ಅನಿಸಿಕೆ. ಬರೀ ಬ್ಲಾಕಿಗೆ ಇದು 595 ರೂಪಾಯಿ ಆಗ್ತದೆ ಒಂದು ಪಿಲ್ಲರಿಗೆ. ಈ ಕಂಬದಲ್ಲಿ ನಾವು ಆ್ಯಕ್ಚುಲಿ ಹಾಕಿ ಆಗಿರೋದು 3 ತಿಂಗಳು. 3 ತಿಂಗಳು ಪ್ರಾರಂಭದಲ್ಲಿ ಇದರ ಬಿಗಿನಿಂಗಲ್ಲೇ ಅದಕ್ಕೆ ಒಳ್ಳೆ ಮೆಣಸು ಬರುತ್ತೆ ಅಂತ ಕಾಣಲಿಕ್ಕೆ ನೋಡಿ, ಬುಡದಿಂದಲೇ. ಹೌದು, ಬುಡದ ಗೆಲ್ಲಲ್ಲಿ ಕೂಡ ಒಳ್ಳೆ ಮೆಣಸು ಆಗಿದೆ. ಇದು 3 ತಿಂಗಳ ಬಳ್ಳಿ. ಇದರಿಂದ ಸೀದಾ ರನ್ನಿಂಗ್ ರೂಟ್ ಈ ಥರ ಹೋಗ್ತದೆ ಮೇಲೆ ಹೋದಾಗೆ. ಇದನ್ನು ಮೇಲೆ ಹೋದಾಗ ನಾವು ಆ್ಯಕ್ಚುಲಿ ಇಷ್ಟಕ್ಕೆ ಕಟ್ ಮಾಡಬೇಕು. ಇದನ್ನು ಕಟ್ ಮಾಡಿ 2 ಬರ್ತದೆ. ಈಗ ಇಲ್ಲಿಂದ ಇದನ್ನು ತುದಿ ಕಟ್ ಮಾಡಿದರೆ, ಇದು ಕಟ್ ಮಾಡಿ ತೆಗೆದ್ರೆ ಇಲ್ಲಿಂದ 2 ಬಳ್ಳಿ ಹೊಡಿತದೆ. ಬಳ್ಳಿ ಜಾಸ್ತಿ ಆದ ಕಾರಣ ನಾವು ಅಡಿಯಿಂದಲೇ 2-3 ಸಲ ಕಟ್ ಮಾಡಿದರೆ 1 ಹೋಗಿ 2 ಆಗ್ತದೆ, 2 ಹೋಗಿ 4 ಆಗ್ತದೆ, 4 ಇದ್ದು 8 ಆಗ್ತದೆ. ಆಗ ಫುಲ್ ಕವರ್ ಆಗ್ತದೆ ಒಂದೇ ಬಳ್ಳಿಯಲ್ಲಿ. ಜಾಸ್ತಿ ಬಳ್ಳಿ ಬೇಕಾಗಿಲ್ಲ. 2 ಹಾಕಿದರೆ ಉತ್ತಮ. 2 ಸೈಡಿಂದ ನಾನು ಎಲ್ಲದಕ್ಕೂ ಒಂದು ಬಳ್ಳಿಗೆ ಒಂದು ಕಂಬಕ್ಕೆ ಒಂದೇ ಬಳ್ಳಿ ಹಾಕಿ. ಯಾಕಂದರೆ ನಾವು ತೋರಾಗ ಇದರ ಕಾಸ್ಟ್ 60 ರೂಪಾಯಿ ಅವರು ಬಳ್ಳಿಗೆ ಹೇಳಿದರು ಕೇರಳದಲ್ಲಿ. ನಮಗೆ ಕಾಸರಗೋಡವರೆಗೆ ತಂದು ಕೊಟ್ಟರು. ನಾವು ಇಲ್ಲಿ ಬರುವಾಗ ನಮಗೆ ಒಂದು ಬಳ್ಳಿಗೆ 90 ರೂಪಾಯಿ ಬಿತ್ತು. ಮೂಲತಃ ಕೇರಳದವರೇ. ಆ ಪ್ರಾರಂಭದ ನಾವು ಬರೀ ಒಂದು 100 ಮಾತ್ರ. ನಾವೊಂದು 5 ಜನ ಫ್ರೆಂಡ್ಸ್ ಸೇರಿ, ಒಂದು ಭರತನ ಫ್ರೆಂಡ್ ಒಬ್ಬ ಜನ ದೀಕ್ಷಿತ್ ಚೆಮ್ನೂರ್ ಅಂತ ಅವರು, ನಾನು ಮತ್ತೆ ಆಕ್ರಿ ಕಟ್ಟ ಕರುಣಾಕರ ಅಂತ 3 ಜನ ಸೇರಿ ನಾವು 100 ಬಳ್ಳಿ ತಗೊಂಡ. ಅವರು ಒಳ್ಳೆ ಕೃಷಿಕ, ಅವರು ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ರು. ಬಟ್ ಈ ಕಂಬ ಮಾಡಿದ್ರು ನಾವು ಪ್ರಾರಂಭ. ಅವರು ಬರೀ PVC ಪೈಪಿಗೆ ಹಾಕಿದ್ರು. ನನಗೆ ಅದರಲ್ಲಿ ಅಷ್ಟೊಂದು ತೃಪ್ತಿದಾಯಕ ಇಲ್ಲ, ಅದಕ್ಕೆ ಕವರೇಜ್ ಕಡಿಮೆ ಅಂತ. ಇದು ಸಾಲಿಡ್. ಇದು ಆ್ಯಕ್ಚುಲಿ ಹೋಲೋನೇ ಇದೆ, ಇದಕ್ಕೆ ಚೊಪ್ಪು ತುಂಬಿಸಿದೆ ಒಳಗಿಂದ. ಈ ಜೆಟ್ಟಲ್ಲಿ ನೀರು ಬರೋದ್ರಿಂದ ನೀರು ಬಂದು ಫುಲ್ ಸ್ಪ್ರೇ ಆಗ್ತದೆ. ಆ ಥರ ನೀರು ಇದಕ್ಕೆ ಪಾಲಿನೇಷನ್ಗೂ ಆಗ್ತದೆ, ನೀರು ಪಸೆಗೂ ಆಗ್ತದೆ. ಹಸಿರಿನ ಹೂವನದ ನಿರ್ಮಾಣ, ಹಸಿರಿನ ಹಾಸುಹುಲ್ಲು, ಕಡಿಮೆ ಅವಧಿಯಲ್ಲಿ ಫಸಲು ನೀಡುವ ವೈವಿಧ್ಯಮಯ ತೋಟಗಾರಿಕಾ ಗಿಡಗಳು, ವರ್ಣರಂಜಿತ ಬಣ್ಣ ಬಣ್ಣದ ಹೂವಿನ ಗಿಡಗಳು, ಗಾರ್ಡನ್ ಸೆಟ್ಟಿಂಗ್, ವಾಟರ್ ಫಾಲ್ಸ್, ಇಂಟರ್ಲಾಕ್ ಸೆಟ್ಟಿಂಗ್, ಮನೆಯ ಸೊಬಗನ್ನ ಹೆಚ್ಚಿಸುವ ಇಂಡೋರ್ ಪ್ಲಾಂಟ್ಗಳು. ಎಂದು ಸಂಪರ್ಕಿಸಿ ನಿಸರ್ಗ ಗಾರ್ಡನ್ ನರ್ಸರಿ, ಈಶ್ವರಮಂಗಲ ಮತ್ತು ಪುತ್ತೂರು. ಕಾಂಟ್ಯಾಕ್ಟ್ 9688188721 9448930721. ಸರ್, ಕಾಳು ಮೆಣಸಿಗೆ ಕರಿಚಿನ್ನ ಅಂತಲೇ ಹೆಸರಿದೆ ಅಲ್ವಾ? ಹಾಗಾಗಿ ಹೇಗಿದೆ ಮಾರ್ಕೆಟಿಗೆ? ಮಾರ್ಕೆಟಿಗೆ 650ರಿಂದ 700 ಮಧ್ಯದಲ್ಲಿದೆ. 650 ಮೇಲೆ ಇದೆ ಈಗ. ಈ ಒಣಗಿಸಲಿಕ್ಕೆ, ಗೆರೆ ಬೇರ್ಪಡಿಸುವುದಕ್ಕೆ, ಅದಕ್ಕೆಲ್ಲ ಅಂದರೆ ನಾನೀಗ ಪ್ರಾರಂಭ ಅದರಿಂದ ಮೆಷಿನ್ ತಗೊಳ್ಳಿಲ್ಲ. ಇನ್ನೂ ನನಗೆ ಬೇಕೇ ಬೇಕಾಗುತ್ತೆ. ಈ ಎಲ್ಲದರಲ್ಲಿ ಆದರೆ ನಮಗೆ ಖಂಡಿತ ಬೇಕೇ ಬೇಕು. ಈ 100 ಕಂಬದಲ್ಲೇ ಅವರು ಹೇಳೋ ಪ್ರಕಾರ 6 ಕ್ವಿಂಟಲ್ ಆಗ್ಬೋದು ಅಂತ ಹೇಳ್ತಾರೆ. ನನಗೆ 4 ಕ್ವಿಂಟಲ್ ಬಂದರೆ ಸಾಕು.
ಆ ಒಂದು ಕಾನ್ಫಿಡೆನ್ಸ್. ಒಂದು ಕಂಬದಲ್ಲಿ 100 ಬಂದರೆ 1 ಎಕರೆಗೆ 72 ಕ್ವಿಂಟಲ್ ಆಯಿತು. ಈಗಿನ ರೇಟಲ್ಲಿ ಸಾಧಾರಣ 45 ಲಕ್ಷ ಆಯಿತು. ಅಷ್ಟು ಇನ್ಕಮ್ ಬೇರೆ ಯಾವ ಕ್ರಾಪಲ್ಲಿ ಇಲ್ಲ ಅಂತ. ಹಾಗಾಗಿ ಇದನ್ನು ಇಂಡಿಪೆಂಡೆಂಟ್ ಮಾಡುವ, ಮಿಶ್ರ ಬೆಳೆಗಿಂತ ಇಂಡಿಪೆಂಡೆಂಟ್ ಮಾಡಿದರೆ ಹೇಗೆ ಅಂತ ಹೇಳೋದಕ್ಕೆ ಪ್ರಾಯೋಗಿಕವಾಗಿ ನಾವು ಮಾಡಿದ್ದೀವಿ. ಪ್ರಧಾನ ಬೆಳೆಯಾಗಿ ಮತ್ತು ಆರ್ಥಿಕ ದೃಷ್ಟಿಕೋನವನ್ನೇ ಇಟ್ಟು ಅಲ್ವಾ? ಹೌದು ಹೌದು. ಇನ್ನು ಕೆಲವು ಮರದಲ್ಲಿ ಮಾಡ್ತಾರೆ, ಮರ ಅಥವಾ ಗ್ಲಿಸರಿನ್ ಗಿಡ, ಯಾವುದು ಈ ಬೀಜ ಗೊಬ್ಬರ ಅಂತ ಹೇಳ್ತೀವಲ್ಲ ಆ ಗಿಡ. ಇನ್ನು ಈಗ ಲೇಟೆಸ್ಟ್ ಆಗಿ ಹೊಸದಾಗಿ ಮರನೇ ಮಾಡ್ತಾ ಇದ್ದಾರೆ, ಗಿಡ ಮಾಡಿ ಅದಕ್ಕೆ ಬಿಡ್ತಾರೆ. ಆದರೆ ಅದರಲ್ಲಿ ಒಂದು ಡ್ರಾಬ್ಯಾಕ್ ಇದು, ಅದರಲ್ಲಿ ನಾವು ಇದಕ್ಕೆ ಹಾಕುವಂಥ ಗೊಬ್ಬರ ಒಂದು 30 to 40% ಆ ಗಿಡ ತಿಂತದೆ. ಇದಕ್ಕೆ ಆ ಫುಡ್, ಇದಕ್ಕೆ ಫರ್ಟಿಲೈಸರ್ ಸಿಕ್ಕುವುದಿಲ್ಲ. ಈ ಕಂಬದಲ್ಲಿ ಆದರೆ ಹಾಗೆಲ್ಲ, ಯಾವುದೇ ಫುಡ್ ನಾವು ಏನು ಫರ್ಟಿಲೈಸರ್ ಹಾಕಿದ್ರು ಡೈರೆಕ್ಟ್ ಅದಕ್ಕೆ ಸಿಗ್ತದೆ. ಹಾಗೆ ಬೆಟರ್ ನೋಡಿ. ಇದನ್ನು ನೆಡುವಾಗ ಈ ರನ್ನಿಂಗ್ ಬಳ್ಳಿ ಉಂಟಲ್ಲ, ಇದನ್ನು ಕಟ್ ಮಾಡಿ ನಾವು ನೆಡ್ಬೋದು. ಇಲ್ಲಾಂದರೆ ಈಗ ಬೇಕಾದ್ರೆ ಪ್ರಾರಂಭದಲ್ಲಿ ಇದನ್ನು ಈಗ ಕಟ್ಟಿದರೆ ಇದು ಮಲ್ಟಿ ಆಯಿತು, ಜಾಸ್ತಿ ಕವರೇಜ್ ಬರ್ತದೆ. ಇದು ಕಟ್ಟಬೇಕಷ್ಟೇ, ಇಲ್ಲಾಂದ್ರೆ ಕಟ್ ಮಾಡಿ ಬೇರೆ ಮಾಡ್ಬೋದು ನಾವು, ಬಳ್ಳಿ ಮಾಡ್ಬೋದು. ನಿಮ್ಮ ಸಾಂಪ್ರದಾಯಿಕ ಹಿತ ಕೃಷಿಯಲ್ಲಿ ಏನಾದರೂ ಹೊಸ ಆವಿಷ್ಕಾರಗಳನ್ನು ಮಾಡಿದ್ದೀರಾ? ಅಡಿಕೆ, ಕೊಕ್ಕೋ ಇಂಥದ್ರಲ್ಲಿ? ಬೇರೇನು ಮಾಡಿಲ್ಲ. ಸ್ಯಾಂಪಲ್ ಆಗಿ ಈಗ ಒಂದು ಜಾಯಿಕಾಯಿ ಸ್ವಲ್ಪ ಒಂದು 10-20 ಗಿಡ ಹಾಕಿದ್ದೇನೆ. ಗ್ರಾಫ್ಟೆಡ್ ಕೃಷಿ ಗಿಡ ಒಂದು 3 ವರ್ಷ ಆಯಿತು. ಈ ಕೆಲವು ಗಿಡದಲ್ಲಿ ಒಂದು 5, 6, 10, 15 ಹೀಗೆ ಆಗಿದೆ. ಅದನ್ನು ನೋಡುವ ಅಂತ ಒಂದು ಸ್ಯಾಂಪಲ್ ಹಾಕಿದ್ದೇನೆ. ಅದು ಸಕ್ಸಸ್ ಆದರೆ ಅದನ್ನು ಕೂಡ ಉಳಿದ ತೋಟಕ್ಕೆಲ್ಲ ಸ್ಪ್ರೆಡ್ ಮಾಡುವ. ಈ ಕೊಕ್ಕೋಗಿಂತ ಅದು ಬೆಟರ್ ಅಂತ ಕಾಣುತ್ತೆ. ಕೊಕ್ಕೋಗೆ ಅಳಿಗಳದ್ದು, ಈ ಇಲಿ, ಅಳಿಲು ಮತ್ತು ಮಂಗಗಳದ್ದು ಭಾಳ ಸಮಸ್ಯೆ. ಅದಕ್ಕೆ ಅದರ ಯಾವುದು ಹಾವಳಿ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಒಳ್ಳೆಯದಾಗ್ಬೋದು ಅಂತ. ವೀಕ್ಷಕರೇ, ಈಗಾಗಲೇ ಉಲ್ಲೇಖಿಸಿದ ಹಾಗೆ ಇದು ಕೃಷಿ ಕುಟುಂಬ. ಈಗಾಗಲೇ ರಾಮಚಂದ್ರರು, ಭರತರು ಎಲ್ಲವೂ ಕೂಡ ಉಲ್ಲೇಖಿಸ ಕೃಷಿ ಪರಂಪರೆಯಿಂದ ವೃತ್ತಿ ಬದುಕು ಬೇರೆ ಇದ್ದರೂ ಕೂಡ. ರಾಮಚಂದ್ರ ಸರ್, ಎಲ್ಲ ಮನೆಯವರೆಲ್ಲ ಇದ್ದಾರೆ, ಪರಿಚಯ ಮಾಡಿಕೊಡಿ. ಇದು ನನ್ನ ಪತ್ನಿ ಜಯಶ್ರೀ ಸರ್ ಅಂತ. ಅವಳು ಕೂಡ ನಿವೃತ್ತ ಕಚೇರಿ ಅಧೀಕ್ಷಕ ಆಗಿದ್ದು ಶಾರದಾ ಹೈಸ್ಕೂಲಲ್ಲಿ. ಅವನ ಮಗ ಸಿವಿಲ್ ಇಂಜಿನಿಯರ್ MTech ಮಾಡಿಬಿಟ್ಟು ಓನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾನೆ. ಅದೇ ರೀತಿ ಸೊಸೆ ಕೂಡ ಅವಳು ಸಿವಿಲ್ ಕನ್ಸ್ಟ್ರಕ್ಷನ್ ಮಾಡಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿ MTech ಮಾಡಿದಾಳೆ. ಡಿಸೈನ್ ಡ್ರಾಯಿಂಗ್ ಅವಳು ಮಾಡ್ತಾಳೆ, ಕನ್ಸ್ಟ್ರಕ್ಷನ್ ವರ್ಕ್ ಅವ್ನು ಮಾಡ್ತಾ ಇದ್ದಾನೆ ಈಗ. ಒಂದು ಕೃಷಿಗೆ ಎಲ್ಲ ಪೂರಕವಾಗಿ ಎಲ್ಲರೂ ಅಲ್ಲ, ನಾನು ಈಗಲೇ ಹೇಳಿದಾಗೆ ತಂತ್ರಜ್ಞಾನ ಮತ್ತು ಕೃಷಿ ಎಲ್ಲ ಕೂಡ ಎರಡನ್ನು ಸೇರಿಸಿ ಮಾಡ್ತಾ ಇದ್ದಾರೆ. ಹೌದು. ಮೊಮ್ಮಗಳು ಧ್ರುವಿ 2 ವರ್ಷ ಆಯ್ತು ಈಗ. ಪ್ರಿಯ ವೀಕ್ಷಕರೇ, ಕೃಷಿ ಲೋಕದ ಈ ಮಾಲಿಕೆಯಲ್ಲಿ ರಾಮಚಂದ್ರ ಪಲ್ಲತ್ತಡ್ಕ ಮತ್ತು ಅವರು ಮನೆಯವರು ನಡೆಸ್ತಾ ಇರುವಂತಹ ಅವರ ಕೃಷಿ ತೋಟ, ವಿಶೇಷವಾಗಿ ಕಂಬಗಳಲ್ಲಿ ಕಾಳು ಮೆಣಸನ್ನು ಏನು ಬೆಳೆಸುವ ಮೂಲಕ ಒಂದು ಹೊಸ ಸಂಶೋಧನೆಯನ್ನು ಮಾಡಿದ್ದಾರೆ. ಅದು ಇನ್ನಷ್ಟು ಕೃಷಿಕರಿಗೆ ಪ್ರೇರಣೆಯಾಗುತ್ತೆ. ಜೊತೆಗೆ ಇವರ ತೋಟವನ್ನು ನೋಡಲಿಕ್ಕೆ ಕೂಡ ಬರ್ಬೋದಲ್ಲ? ಖಂಡಿತವಾಗಿ. ನಿಮಗೆ ನಿಮ್ಮ ನಂಬರ್ ಹೇಳಿ ಸರ್. ನನ್ನ ಫೋನ್ ನಂಬರ್ 9481023778. ಓಕೆ. ಅವರಿಗೆ ಕಾಲ್ ಮಾಡಿ ಅವರು ಅಪೇಕ್ಷೆ ಪಡುವ ಸಂದರ್ಭದಲ್ಲಿ, ಯಾಕಂದರೆ ಕೃಷಿಕರಿಗೆ ಎಲ್ಲ ಸಮಯ ಒಂದೇ ರೀತಿ ಇರೋದಿಲ್ಲ, ಹಾಗಾಗಿ ಅವರಿಗೆ ಫೋನ್ ಮಾಡಿ ತಾವು ಬರಬೇಕು. ಅದಲ್ಲದೆ ಸುದ್ದಿ ಕೃಷಿ ಅರಿವು ಕೇಂದ್ರ ಅಂತ ಇದೆ, ಅದರ ಮೂಲಕವೂ ಕೂಡ ಸಂಪರ್ಕ ಮಾಡಿ ಬಹುಶಃ ತಮ್ಮನ್ನು ಸಂಪರ್ಕ ಮಾಡುವ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಖಂಡಿತವಾಗಿ. ಇದು ಕೃಷಿ ಲೋಕದ ಈ ಸಂಚಿಕೆ. ಇನ್ನಷ್ಟು ಮುಂದಿನ ಸಂಚಿಕೆಗಳೊಂದಿಗೆ ಇನ್ನಷ್ಟು ಹೊಸ ಕೃಷಿ ಪದ್ಧತಿ, ಅದೇ ರೀತಿ ಕೃಷಿಕರಿಗೆ ಉಪಯುಕ್ತವಾಗುವಂಥ ಮಾಲಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಐವರ್ನಾಡಿನ ಪಲ್ಲತ್ತಡ್ಕ ಮನೆಯಿಂದ ಸುದ್ದಿ ಬಳಗದ ಯಶ್ವಿತ್ ಕಾಳಮನೆ, ಗಣೇಶ್ ಕುದಡಿ, ಕ್ಯಾಮರಾ ಪರ್ಸನ್ ಕೌಶಿಕ್ ರಾಂಬಳ್ಳಕ ಜೊತೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್ ಸುಳ್ಳು. ನಮಸ್ಕಾರ. ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ ಕೆಮ್ಮಾರ ಉಪ್ಪಿನಂಗಡಿ ಪುತ್ತೂರು. ಬಡಾವಣೆಯ ಮುಖ್ಯದ್ವಾರದಲ್ಲಿ ಭದ್ರತಾ ಸಿಬ್ಬಂದಿಯೊಂದಿಗೆ ಎಂಟ್ರೆನ್ಸ್ ಗೇಟ್, ದ್ವಾರಕಾ ವಾಣಿಜ್ಯ ಕಟ್ಟಡ, ಪಾರ್ಕಿಂಗ್ ವ್ಯವಸ್ಥೆ, ಅಚ್ಚುಕಟ್ಟಾದ ಮನೆಗಳು, ಬೀದಿ ದೀಪಗಳು, ವಾಕಿಂಗ್ ಟ್ರ್ಯಾಕ್ಗಳು, ಆಟದ ಮೈದಾನಗಳು, ಉದ್ಯಾನವನ, ಧ್ಯಾನ ಮಂದಿರ, ರಸ್ತೆಗಳು, ಗೋಶಾಲೆ, ದ್ವಾರಕಾ ರೆಸಿಡೆನ್ಸಿ ಹೀಗೆ ಒಂದೇ ಸೂರಿನಡಿಯಲ್ಲಿ ಸಂಪೂರ್ಣ ಸೌಲಭ್ಯದೊಂದಿಗೆ ಬಡಾವಣೆ ನಿರ್ಮಾಣಗೊಳ್ಳುತ್ತಿದೆ. ಹೆಚ್ಚಿನ ವಿವರಕ್ಕಾಗಿ ಸಂಪರ್ಕಿಸಿ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್, ಪುತ್ತೂರು. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾಮ್ರಾಟ್ PVC ಪೈಪ್ಗಳು, ಅನ್ನಡ್ಕ, ಕುಂತೂರು. ಗ್ರಾಮಜನ್ಯ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್. ಭಾರತ್ ಆಗ್ರೋ ಸರ್ವಿಸಸ್ ಅಂಡ್ ಸಪ್ಲೈಸ್ ಸುಳ್ಯ. ಎಕೋ ಫ್ರೆಶ್ ಎಂಟರ್ಪ್ರೈಸಸ್ ಬೆಳ್ತಂಗಡಿ. ತೆಂಗು ರೈತ ಉತ್ಪಾದಕರ ಕಂಪನಿ ನಿಯಮಿತ. ಎಲ್ತಿಮಾರ್ ಟ್ರೇಡರ್ಸ್ ಮತ್ತು ಇಂಡಸ್ಟ್ರೀಸ್, ಕಲ್ಲಾರೆ, ಪುತ್ತೂರು. ಸಾಲ್ಮರ ಆಯುರ್ವೇದ, ಪಂಚಳ, ಪುತ್ತೂರು. ನಿಸರ್ಗ ಗಾರ್ಡನ್ ನರ್ಸರಿ, ಈಶ್ವರ ಮಂಗಲ ಮತ್ತು ಪುತ್ತೂರು. ಕೃಷಿ, ಗೃಹ, ಕೈಗಾರಿಕೆ ಮತ್ತು ನೀರಾವರಿ ಬಳಕೆಗೆ ದೃಢ ಮತ್ತು ಬಲಿಷ್ಠ PVC ಪೈಪ್ಗಳು. PVC ಪೈಪ್ಗಳ ಸರಣಿಯಲ್ಲಿ ಅಂದು ಇಂದು ವಿಜಯ ಸಾಮ್ರಾಟ್. ಸಾಮ್ರಾಟ್ PVC ಪೈಪ್ಗಳು, ಆನಿಡ್ಕ, ಕುಂತೂರು, ಪೆರಾವೆ ಪೋಸ್ಟ್, ಕಡಪ ತಾಲೂಕು. ಮೊಬೈಲ್ ನಂಬರ್ 7022162182, 984590647.
ಪುತ್ತೂರಿನ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆ 2020ರಲ್ಲಿ ಪ್ರಾರಂಭವಾದ ಗುಣಮಟ್ಟದ ಬೆಳೆ ಪ್ರಕ್ರಿಯೆ, ಮೌಲ್ಯವರ್ಧಿತ ಉತ್ಪನ್ನಗಳ ನಿರ್ಮಾಣ ಮತ್ತು ಸಮರ್ಪಕ ಮಾರುಕಟ್ಟೆ ಸಂಪರ್ಕದ ಮೂಲಕ ರೈತರಿಗೆ ಹೂಡಿಕೆ ಮತ್ತು ಆದಾಯ ಹೆಚ್ಚಿಸಲು ಸ್ಥಳೀಯವಾಗಿ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಲ್ಯಾಬ್ ಹಾಗೂ ಶೀತಲೀಕರಣ ಕೊಠಡಿಗಳನ್ನು ನಮ್ಮ ಪುತ್ತೂರಿನಲ್ಲಿ ನಿರ್ಮಿಸಿದ್ದು ರಫ್ತಿಗೆ ಯೋಗ್ಯ ಉತ್ಪನ್ನಗಳನ್ನು ಪರಿಚಯಿಸುತ್ತಿದೆ. ಬಿದಿರು ಕೃಷಿ ಗ್ರಾಮಜನ್ಯದ ಯೋಜನೆಯ ಭಾಗವಾಗಿದೆ. ಗ್ರಾಮಜನ್ಯದ ಅಭಿವೃದ್ಧಿಯ ಬೆಳಕನ್ನು ಪಸರಿಸುವ ಭಾರತ್ ಆಗ್ರೋ ಸರ್ವಿಸಸ್ ಅಂಡ್ ಸಪ್ಲೈಸ್ ಕೃಷಿ ಉಪಕರಣ, ನೀರಾವರಿ ಸಲಕರಣೆಗಳು, ಸ್ಪ್ರಿಂಕ್ಲರ್ಸ್, ಪಂಪ್ ಸೆಟ್ಸ್, ಪ್ಲಂಬಿಂಗ್ ಮತ್ತು ಸ್ಯಾನಿಟರಿ ಐಟಂಗಳು. ರಾಮಚಂದ್ರ ಪಿ, ಮಾಲಕರು ಮತ್ತು ಸಿಬ್ಬಂದಿ ವರ್ಗ, ಆಗ್ರೋ ಹೌಸ್, ರಥಬೀದಿ, ಶ್ರೀ ಚೆನ್ನಕೇಶವ ದೇವಸ್ಥಾನದ ಬಳಿ, ಸುಳ್ಯ. ಸಂಪರ್ಕ ಸಂಖ್ಯೆ 9741538499 9483923429. ಉತ್ಕೃಷ್ಟ ಗುಣಮಟ್ಟ, ದೀರ್ಘ ಬಾಳಿಕೆಯ HDPE ಇಂದ ತಯಾರಿಸಿದ ರಿಫಿಲ್ ಮಾಡಬಹುದಾದ ನೀರಿನ ಟ್ಯಾಂಕ್ಗಳು, ಟಬ್ಗಳು, ಬಾಲ್ದಿಗಳು, ಫೋರ್ಕ್, ಕೈಪುಳು, ಸೆಗಣಿ ಎತ್ತುವ ಸೆಟ್ಗಳು, ಜಂಬೋ ಬುಟ್ಟಿ, ಗೊಬ್ಬರದ ಬುಟ್ಟಿ ಸೇರಿದಂತೆ ಇನ್ನಿತರ ಬುಟ್ಟಿಗಳು. ಬೇಡಿಕೆಯ ಸೈಜ್ಗಳಲ್ಲಿ ತಯಾರಿಕೆ, ಮಾರಾಟ ಮತ್ತು ಸೇವೆ. ಸಿಲ್ಪಾಲಿ ಶೀಟ್ಗಳು ಮತ್ತು ಬ್ಲಾಕ್ ಹೋಸ್ ಪೈಪ್ಗಳು ಇಲ್ಲಿ ಲಭ್ಯ. ಎಂದೇ ಸಂಪರ್ಕಿಸಿ ಎಲ್ಟಿಮಾರ್ ಟ್ರೇಡರ್ಸ್ ಅಂಡ್ ಇಂಡಸ್ಟ್ರೀಸ್, ಕಲ್ಲಾರೆ, ಪುತ್ತೂರು. ಇದು ಕೃಷಿಕರ, ಹೈನುಗಾರರ ನೆಚ್ಚಿನ ತಾಣ. ರಕ್ತ ಬೀಳ್ತದೆ ಮೋಷನ್ಗೆ ಹೋದಾಗ, ಕೆಲವರಿಗೆ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಆ ತರ ನೋವಿದ್ರೆ ಟೈಲ್ಸ್, ಪಿಸ್ತುಲ ಮತ್ತು ಬಗಂತರ್ ಅಂತ ಹೇಳಿ ಈ 3 ಪ್ರಾಬ್ಲಮ್ ಇದ್ರೆ ಯಾವುದೇ ಕಂಡೀಷನ್ ಅಲ್ಲಿ ಪೇಷಂಟ್ ಇಲ್ಲಿಗೆ ಬರಲಿ, ಅವರಿಗೆ ನಾವು ಹೇಳೋದು ಇಷ್ಟೇ, 1 ಡೋಸ್ ಔಷಧಿ ಕುಡಿದು ನೀವು ಇಲ್ಲಿಂದ ಹೋಗ್ಬೋದು. ನೀವು ಇನ್ನು 1 ದಿವಸ ಬಿಟ್ಟು ಬಂದು ಔಷಧಿ ತಗೊಂಡು ಹೋಗಿ ಅಂತ ಹೇಳಿ. ಹಸಿರಿನ ಹೂವನದ ನಿರ್ಮಾಣ, ಹಸಿರಿನ ಹಾಸುಹುಲ್ಲು, ಕಡಿಮೆ ಅವಧಿಯಲ್ಲಿ ಫಸಲು ನೀಡುವ ವೈವಿಧ್ಯಮಯ ತೋಟಗಾರಿಕಾ ಗಿಡಗಳು, ವರ್ಣರಂಜಿತ ಬಣ್ಣ ಬಣ್ಣದ ಹೂವಿನ ಗಿಡಗಳು, ಗಾರ್ಡನ್ ಸೆಟ್ಟಿಂಗ್, ವಾಟರ್ ಫಾಲ್ಸ್, ಇಂಟರ್ಲಾಕ್ ಸೆಟ್ಟಿಂಗ್, ಮನೆಯ ಸೊಬಗನ್ನ ಹೆಚ್ಚಿಸುವ ಇಂಡೋರ್ ಪ್ಲಾಂಟ್ಗಳು. ಎಂದು ಸಂಪರ್ಕಿಸಿ ನಿಸರ್ಗ ಗಾರ್ಡನ್ ನರ್ಸರಿ, ಈಶ್ವರಮಂಗಲ ಮತ್ತು ಪುತ್ತೂರು. ಕಾಂಟ್ಯಾಕ್ಟ್ 9611818721 9448930721.